ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಸಿಟಾಡೆಲ್ ಡೆವಲಪರ್ಸ್ ಮತ್ತು ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಶೈನಿಂಗ್ ಪಾರ್ಟ್ನರ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸಹ ಪ್ರಾಯೋಜಕರು ಚಿತ್ರಕೂಟಾಸ್, ಶಿಶು ಪೋಷಕ್. 25 ವರ್ಷಗಳ ಅನುಬಂಧ ಫ್ಲೋರೋಮಾ ಫ್ಲೋರ್ ಕ್ಲೀನರ್. ರೆವಿಂಟೋ ಲೈಫ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್, ಯೋರ್ ಆಯುರ್ವೇದಿಕ್ ವೆಲ್ ಬೀಯಿಂಗ್ ಪಾರ್ಟ್ನರ್. ಆರೋಗ್ಯದ ಸಮಸ್ಯೆಗೆ ಪರಿಹಾರ ಅಮೃತ್ ನೋನಿ. ನಿಧಿ ಫುಡ್ ಪ್ರಾಡಕ್ಟ್ಸ್, ಕಾಮತ್ ಟೀ ಸಿನ್ಸ್ 1986. ಅಡುಗೆ ಮನೆಯ ನೂತನ ಆಯಾಮ ಅಕ್ಷಯ ಕಿಚನ್ ಇಕ್ವಿಪ್ಮೆಂಟ್ಸ್. ಜನಪ್ರಿಯ ರೈಸ್, ಬಿಎ ಪ್ಲೈವುಡ್, ಭಾರ್ಗವ್ ಎಂಟರ್ಪ್ರೈಸಸ್ ರೇಮಂಡ್ ಶೋರೂಮ್, ಸ್ಮರಣಿಕಾ ಕಲ್ಸಂಕ ಉಡುಪಿ, ಅಕ್ಷಯ ಆಕ್ವಾಟೆಕ್. Sun Premium Refined Sunflower Oil presents Dance Mummy Dance Season 5 powered by Citadel Developers ಹಾಗೂ ಅರುಣಾ ಮಸಾಲಾ. ಈ ವರ್ಷದ ಈ ಸೀಸನ್ನ ಫಿನಾಲೆಗೆ ನಿಜವಾಗಿ ಸೆಲೆಕ್ಟ್ ಆದಂತಹ ಫೈನಲ್ ಕಂಟೆಸ್ಟೆಂಟ್ಸ್ 7 ಜನ. ಆದರೆ ಕಾರಣಾಂತರಗಳಿಂದಾಗಿ ಕೆಲವರಿಗೆ ಫೈನಲ್ ಸ್ಟೇಜಿಗೆ ಬರಲಿಕ್ಕೆ ಆಗಲಿಲ್ಲ. ಹಾಗಾಗಿ ಬಯಸದೆ ಬಂದ ಭಾಗ್ಯ ಅಂತ ಹೇಳಿ ನೆಕ್ಸ್ಟ್ ಹೈಯೆಸ್ಟ್ ಸ್ಕೋರಿಂಗ್ ಪಾರ್ಟಿಸಿಪೆಂಟ್ಸಿಗೆ ಈ ವೇದಿಕೆಯಲ್ಲಿ ಫಿನಾಲೆಯಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಜಡ್ಜಸ್ ಹಾಗೂ ನಮ್ಮ ಮ್ಯಾನೇಜ್ಮೆಂಟ್ ಟೀಮ್ನವರು. ಸೊ ಅದೃಷ್ಟಶಾಲಿಯಾಗಿ ಬಂದಂಥ ನಮ್ರತಾ ಮಹೇಶ್ ಹಾಗೂ ರಕ್ಷಿತಾ ಸುಧೀರ್ ಅವರಿಗೆ ಫೈನಲಿಸ್ಟ್ ಆಗಿ ಸಿಲೆಕ್ಟ್ ಆದದಕ್ಕಾಗಿ ಮೊದಲಾಗಿ ವಂದನೆಗಳನ್ನು ಶುಭಾಶಯಗಳನ್ನು ಕೊಡ್ತಾ, ಕಂಗ್ರ್ಯಾಚುಲೇಷನ್ಸ್ ಟು ದ ಟಾಪ್ 6 ಫೈನಲಿಸ್ಟ್ಸ್ ಆಫ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5. ಎಸ್, ದ ಎನರ್ಜಿ ಇಸ್ ಟು ಹೈ. ಜಡ್ಜಸ್ ಕೂತಾಗಿದೆ, ಫ್ಯಾಮಿಲಿ ಮೆಂಬರ್ಸ್ ಚೇರ್ ಮಾಡ್ತಾ ಇದ್ದಾರೆ, ಆಡಿಯನ್ಸ್ ಕಾಯ್ತಾ ಇದ್ದೀರಾ, ನಾವು ಎಕ್ಸೈಟೆಡ್ ಆಗಿದ್ದೇವೆ. ಯಾಕೆ ಅಂತ ಹೇಳಿದರೆ ಈಗ ನಡೀತಾ ಇದ್ದಾರೆ ತಾಯಂದರಿಗಾಗಿ ಮಾಡಿದಂತಹ ಈ ವೇದಿಕೆಯ ಫಿನಾಲೆ. ಸೀಸನ್ 5ನ ಫಿನಾಲೆಯಿಂದ ತುಂಬ ಎಕ್ಸ್ಪೆಕ್ಟೇಷನ್ಸ್ ನಮಗಿದೆ. ಯಾಕಂದರೆ ಕೋವಿಡ್ ಪ್ಯಾಂಡಮಿಕ್ನಿಂದಾಗಿ ತುಂಬ ಏರುಪೇರುಗಳನ್ನು ನೋಡಿದಂತಹ ಈ ಒಂದು ಸೀಸನ್, ಏನೇ ಒಂದು ಕೋವಿಡ್ ಬರಲಿ, ಯಾವುದೇ ಒಂದು ಪೆಡಂಭೂತ ಬಂದರೂ ಕೂಡ ನಮ್ಮ ಒಂದು ಡಿಟರ್ಮಿನೇಷನನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂತಹ ಒಂದು ಕಾಂಟೆಸ್ಟ್ ಅಂದರೆ ದ್ಯಾಟ್ ಇಸ್ ಸನ್ ಪ್ರೀಮಿಯಂ ಡಾನ್ಸ್ ಮಮ್ಮಿ ಡಾನ್ಸ್. ಸೊ ಎಲ್ಲ ಮಮ್ಮೀಸಿಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಜೋರಾದ ಶಬ್ದ ಮಾಡ್ತಾ ಇದ್ದೇವೆ. ಗುಡ್ ಲಕ್ ಟು ಆಲ್ ದ ಮಮ್ಮೀಸ್ ಔಟ್ ದೇರ್. ಟಾಪ್ 6 ಮಮ್ಮೀಸ್ ಫೈಟ್ ಮಾಡ್ತಾ ಇದ್ದಾರೆ, ಫೈಟ್ಗಿಂತ ಜಾಸ್ತಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಈ ಒಂದು ಫೈನಲ್ ಸ್ಟೇಜಿಗೆ. ಸೊ ಆಲ್ 6 ಮಮ್ಮೀಸಿಗೆ ಗುಡ್ ಲಕ್ ಹೇಳ್ತಾ, ಇವತ್ತಿನ ಫಿನಾಲೆ ಸ್ಟೇಜ್ನಲ್ಲಿ ಮೊದಲನೇ ಕಂಟೆಸ್ಟೆಂಟನ್ನು ಕರೆಯುವಂತಹ ಸಮಯ. ಖಂಡಿತವಾಗಿಯೂ ಈಗಾಗಲೇ ಹೇಳಿದ ಹಾಗೆ ಲಕ್ ಬೈ ಚಾನ್ಸ್ ಅಂತ ಹೇಳ್ಬೋದು. ಲಕ್ಕಲ್ಲಿ ಹಾಗೂ ಅವರ ಒಂದು ಡಿಟರ್ಮಿನೇಷನಲ್ಲಿ ಹಾಗೂ ಅವರ ಒಂದು ಡೆಡಿಕೇಶನಲ್ಲಿ ಬಂದಂತಹ ಫೈನಲಿಸ್ಟ್ ನಮ್ರತಾ ಮಹೇಶ್ ಅವರು. ಜೋರಾದ ಚಪ್ಪಾಳೆಯೊಂದಿಗೆ ಅವರ ವಿಟಿಯನ್ನು ನೋಡ್ತಾ ಬರಮಾಡಿಸ್ಕೊಳ್ಳೋಣ ಇವತ್ತಿನ ಫಸ್ಟ್ ಫೈನಲಿಸ್ಟ್ ಕಂಟೆಸ್ಟೆಂಟ್ ನಮ್ರತಾ ಮಹೇಶ್. ಪಡುಬಿದ್ರಿಯ ನಮ್ರತಾ ಶಾಲಾ ದಿನಗಳನ್ನ ವಿಟ್ಲದಲ್ಲಿ ಮುಗಿಸಿ ನಯನ ಸತ್ಯನಾರಾಯಣ್ ಹಾಗೂ ಲಾವಣ್ಯ ಗುರುವಿನ ಮುಖಾಂತರ ಭರತನಾಟ್ಯ ಅಭ್ಯಾಸ ಮಾಡಿದ್ರು. ಶಾಲಾ ದಿನಗಳಲ್ಲಿ ಹಲವು ವೇದಿಕೆಗಳಲ್ಲಿ ಪ್ರದರ್ಶನ ನೀಡಿದ ನಮ್ರತಾ ಅವರು ಇಂದು ನಮ್ಮ ತಾಯಂದಿರ ವೇದಿಕೆಯಲ್ಲಿ ರೆಟ್ರೋ ರೌಂಡ್ನಲ್ಲಿ ನೃತ್ಯ ಪ್ರದರ್ಶನ ನೀಡಿದ್ದು ಹೀಗೆ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮ ರಹಸ್ಯ ಹೇಳೋಣ. ಜೀವನವೆಂದರೆ ಪ್ರೀತಿ ಎಲ್ಲೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ. ಮಂಗಳೂರಿನ ಬಿಜೈನಲ್ಲಿ ತಂದೆ ತಾಯಿಯೊಂದಿಗೆ ವಾಸವಾಗಿದ್ದ ನಮ್ರತಾ ಮಹೇಶ್ ಕುಮಾರ್ ಎಂಬವರ ಕೈ ಹಿಡಿದು ಇಂದು ಪಡುಬಿದ್ರಿಯಲ್ಲಿ ವಾಸವಾಗಿದ್ದಾರೆ. ಇನ್ನರ್ ವೀಲ್ ಕ್ಲಬ್ ಪಡುಬಿದ್ರಿಯ ಕೋಶಾಧಿಕಾರಿಯಾಗಿಯೂ ಕಾರ್ಯನಿರ್ವಹಿಸುತ್ತಿರುವ ನಮ್ರತಾ ಮಹೇಶ್ ಪ್ರಸ್ತುತ ಸೌಂದರ್ಯ ತಜ್ಞೆಯಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ನೃತ್ಯದ ಕುರಿತು ಅತಿ ಹೆಚ್ಚಿನ ಆಸಕ್ತಿ ಹೊಂದಿರುವ ನಮ್ರತಾ ಮಹೇಶ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಸುತ್ತಿನಲ್ಲಿ ಅವರ ಹಾಡಿಗೆ ನೃತ್ಯ ಪ್ರದರ್ಶಿಸಿದ್ದು ಈ ರೀತಿ. ಅನ್ಕೊಂಡಿದ್ದೆಲ್ಲ ಯಾವತ್ತೂ ಆಗಲ್ಲ, ಬಂದಂಗೆ ಬದುಕೋಕೆ ಇಲ್ಲಿ ಯಾರು ರೆಡಿ ಇಲ್ಲ. ಲೈಫಲ್ಲಿ ಏನಾದ್ರು ಕಿತ್ತು ದಬ್ಬಾತು ಆಗಿಲ್ಲ ಅಂದ್ರೆ ಹೇಳು, ಲೋಕ ಚೂರು ಸರಿ ಇಲ್ಲ. ವೆರಿ ಡಿಫ್ರೆಂಟ್ ಹಾಡು SPB ಸರ್ ಇದು. ಅದನ್ನು ನೀವು ತುಂಬ ಚಂದ ಎಕ್ಸಿಕ್ಯೂಟ್ ಮಾಡಿದ್ದೀರಿ. ಕ್ಯಾರೆಕ್ಟರ್ ಮೇಂಟೈನ್ ಮಾಡಿದಂತೂ ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೊ ಮಚ್. ಎಂಬುದು ದಡ್ಡರ ರೋಗ, 6 ಅಡಿ ಅಂತಿಮ ಜಾಗ. ಆದರೂ ಹೆಂಗಾದರೂ ಒಂದೊಳ್ಳೆ ಸೈಟು ಬುಕ್ ಮಾಡೋಣ. ಪಡುಬಿದ್ರಿಯ
ಸಂಸ್ಕೃತಿ ಕಲಾ ಕೇಂದ್ರದ ಹರೀಶ್ ನೃತ್ಯ ಸಂಯೋಜನೆಯಲ್ಲಿ ನಮ್ಮ ಕೊರಿಯೋಗ್ರಾಫರ್ ರೌಂಡ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ನಮ್ರತ ಅವರ ನೃತ್ಯದ ಝಲಕ್ ನಿಮಗಾಗಿ. ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ಶೈಲಸುತೆ. ಮಾನ್ಯ ಎಂಬ ಹೆಣ್ಣು ಮಗುವಿನ ತಾಯಿಯಾಗಿರುವ ನಮ್ರತ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5ರ ನಮ್ಮ ಫೈನಲ್ ಸ್ಪರ್ಧಿ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಶಾಂತಿ ಶಾಂತಿ ಶಾಂತಿ. आई जगदंबेच्या नावानं उधा उधा. सरर होलिका जले शत्रु राख में मिले हमने जब जब शमशीरे ताने है माए भवानी. नन आंधियां उठे शत्रु जड़ से ही मिटे हमने बात यही मन में ठाने है माय भवानी. ओ धुआं धुआं गहरा था घरा था अंधेरा था तूने उसमें रोशनी भरी है. दान दिया भक्ति का दान दिया शक्ति का तूने ही तो झोलियां भरी. अब ये शीश ना झुके तेरी लाज हम रखे तेरे चरणों की शपथ मां जगदम्बे है माय भवानी. है माय भवानी. हाकेला धावून ये आई भक्तांचा उद्धार कर चरणी तुझा ठेवू माथा दार उघड आई दार उघड. नदीच्या पल्ल्याड आईचा डोंगर नदीच्या पल्ल्याड आईचा डोंगर डोंगर माथ्याला देवीचं मंदिर डोंगर माथ्याला देवीचं मंदिर घालू जागर जागर डोंगर माथ्याला घालू जागर जागर डोंगर माथ्याला हे लल्लाटी भंडार दूर लोटून दे अंधार आलो दुरून रांगून डोंगर यंगून उघड देवी दार. लल्लाटी भंडार दूर लोटून दे अंधार आलो दुरून रांगून डोंगर यंगून उघड देवी दार. नारायण वटीनी बारीन तुझी सेवा करीन तुझा देवार धरीन माझी उंजळ भरीन. आई सांभाळ सांभाळ कुशीत लेकराला आई सांभाळ सांभाळ कुशीत लेकराला. हे लल्लाटी भंडार दूर लोटून दे अंधार आलो दुरून रांगून डोंगर यंगून उघड देवी. लल्लाटी भंडार दूर लोटून दे अंधार आलो दुरून रांगून डोंगर यंगून उघड देवी दार.
ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್ ಫಿನಾಲೆ ಸ್ಟೇಜ್ಗೆ ಇರ್ ಸೆಲೆಕ್ಟ್ ಆತಾರು. ಥ್ಯಾಂಕ್ ಯು ಮ್ಯಾಮ್. ತುಳು ಬರ್ಪುಣದು ಎಸ್ ಎಸ್ ಈರ್ನ ತೂನಾಗ ಪಂಡ ಎಂಚ ಪಾತ್ರೋಡು ಅಮ್ಮ ದೇವಿ ಅಮ್ಮ ಪನೋಡೆ ಆತು ತಾತ ಪನೋಡು ಗೊತ್ತಾಯ್ಜಿ ಬಟ್ ಕಂಗ್ರ್ಯಾಚುಲೇಷನ್ಸ್ ಫಿನಾಲೆಡು ಇಲ್ಲಾರ ಎಂಚ ಒಂದುಂಡು ಮಸ್ತ್ ಖುಷಿ ಒಂದನ್ನು ಕೊತ್ತ ಒಂದಿಜ್ಜಿ ಖುಷಿ ನಾನು ಒಂಚೂರು ಜಾಸ್ತಿ ಡ್ರೀಮ್ ಡ್ರೀಮ್ ಪರ್ಫಾರ್ಮೆನ್ಸ್ ಮಲ್ಪಡು. ವೆರಿ ನೈಸ್. ಸೊ ಕಂಗ್ರ್ಯಾಚುಲೇಷನ್ಸ್. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಆಯ್ಪಂಡ ಫಿನಾಲೆ ಸ್ಟೇಜ್ ರೀಚ್ ಆಪ್ನೇ ಒಂಜಿ ಮಲ್ಲ ಅಚೀವ್ಮೆಂಟ್. ಸೊ ಯು ಹ್ಯಾವ್ ರೀಚ್ ದೇರ್ ಪರ್ಫಾರ್ಮ್ ಮಲ್ತಿ ಬೊಕ್ಕ ಎಂಚ ಒಂದುಂಡು ಹ್ಯಾವ್ ಯು ಮೇಡ್ ಜಸ್ಟಿಸ್ ಖುಷಿ ಒಂದುಂಡು ಖುಷಿ ಆತಂಡು ಎಂಚ ಪ್ರಾಕ್ಟೀಸ್ ಮಲ್ತಾರ ಅಂಚನೆ ಬೈದುಂಡು ಆಲ್ಮೋಸ್ಟ್ ಓಕೆ. ಈ ಕಾನ್ಸೆಪ್ಟ್ ದತ್ತೊಂಡ್ರೆ ರೀಸನ್ ಬಿಕಾಸ್ ಫೈನಲ್ಸ್ ಏತೊಂದು ಜನ ಮಸ್ತ್ ಕಾನ್ಸೆಪ್ಟ್ಸ್ ಮಸ್ತ್ ಐಡಿಯಾಸ್ ಇಡ್ ಬರ್ಪೇರು. ಸೊ ಈ ಕಾನ್ಸೆಪ್ಟ್ ದತ್ತೊಂಡ ಎನಿ ಸ್ಪೆಸಿಫಿಕ್ ರೀಸನ್ ಇಲ್ಲಿ ನೆಟ್ ಮಲ್ಪೊಡು ಬಂದಂಕ್ಲೆಗ್ ಆಸೆ ಇತ್ತು ಸ್ಟಾರ್ಟಿಂಗ್ ಹಿಡ್ದಿಂಚ. ಸೊ ಒಂದೊಂಜಿ ಲಾಸ್ಟ್ ಚಾನ್ಸ್ ತಿಕ್ಕಂಡು ಮಲ್ತೀನಿ. ಅವೊಂಜಿ ಬಾಕಿತ್ತು ಎಂಕೊಂಜಿ ಬಾಕಿತ್ತು ನಾವು ಒಂಜಿ ರೌಂಡ್ ಹೆಂಗೆ ಮಲ್ಪರ್ನೆ ಆಜಿ ಲಾಸ್ಟ್ ತಿಕ್ಕನ್ ಚಾನ್ಸ್ ಐಕ್ ಮಲ್ಪುಗ ಅಂಚ. Okay, anyways, you have done well. And a judgment corporal judges, right? So let's listen to the judges. The beautiful lady in yellow and red id bari porlu tojondulere and yan panodu kannada direct tudu artha apuji chur kaltondulere. Yes, gothagutalla madam. Okay, for the judgment of the first contestant, over to Mansi madam. ಎಸ್, ತುಳು ಚಂದ ಅರ್ಥ ಆಗ್ತದೆ ಮಾರ್ರೆ, ಮಾತಾಡುವಾಗ ಒಂಚೂರು ತಪ್ತದೆ, ಅದಕ್ಕೆ ಹೆದರ್ತೀನಿ ಅಷ್ಟೇ. ಹೌದು ಮಾರ್ರೆ. ಎಸ್ ಮೇಡಮ್. ನಮ್ರತ ಮಹೇಶ್ ಅವರೇ ನಮಸ್ತೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್, ಫಿನಾಲೆಗೆ ಬಂದು ಡ್ಯಾನ್ಸ್ ಮಾಡೋ ಅವಕಾಶ ನಿಮ್ಗೆ ಸಿಕ್ಕಿದೀಗ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಸ್, ನೀವು ಹೇಳಿದ್ರಿ ನಿಮಗೆ ಇದೊಂದು ಕಾನ್ಸೆಪ್ಟ್ ಈ ಸ್ಟೇಜಿಗೆ ತರಬೇಕು ಅಂತ ಆಸೆ ಇತ್ತು ಅಂತ. ಆ ಆಸೆ ನೆರವೇರಿದ್ದು ನಿಮ್ಮ ಮುಖದಲ್ಲಿ ಕಾಣ್ತಿತ್ತು. ಗುಡ್ ಎನರ್ಜಿ, ಗುಡ್ ಕಾಸ್ಟ್ಯೂಮ್, ನೀವು ಯೂಸ್ ಮಾಡಿದ ಪರಿಕರಗಳು ಕೂಡ ಈ ಕಾನ್ಸೆಪ್ಟಿಗೆ ಪೂರಕವಾಗಿದ್ದವು. ಮತ್ತು ಒಂದು ಭಕ್ತಿಯ ಪರಾಕಾಷ್ಠೆಯ ಮೂಮೆಂಟ್ಸ್ ಎಲ್ಲವನ್ನು ನಮಗೆ ಈ ಸ್ಟೇಜಲ್ಲಿ ನೋಡುವ ಅವಕಾಶ ಆಯಿತು. ಎಲ್ಲೋ ಮಧ್ಯ ಮಧ್ಯ ತಾಳ ಲ್ಯಾಗ್ ಆಗ್ತಿತ್ತು ಅನಿಸಿದ್ದು. ನೋಡುವ ಏನಾಗ್ತದೆ. ನಾನಿವತ್ತು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಫಿನಾಲೆ ಎಲ್ಲರದ್ದು ನೋಡಿ ನಾವೊಂದು ಕೊನೆಯ ಕನ್ಕ್ಲೂಷನಿಗೆ ಬರುವ ಅಂತ ಹೇಳಿ. ಆಲ್ ದ ಬೆಸ್ಟ್, ಏನಾಗ್ತದೆ ನೋಡುವ. ಥ್ಯಾಂಕ್ ಯು ಮ್ಯಾಮ್. ಎಸ್, Thank you so much. Yes, going to the next judge, Suraj Sanil. Namrata Mahesh. Yes sir. Enchand finale stage in a dream fulfill and performance manti bakka. ಖುಷಿ ಆಗುಂಡು. ಖುಷಿಯಾನ್. ಸೊ ಇರ್ನೊಂಜಿ ಡ್ರೀಮ್ ಅನ್ನು ದೇವರ ಎಂಚಾಂಡಲ ಕಂತದ ಎತ್ತಾ ಇರಿ ಫೈನಲ್ ಸ್ಟೇಜ್. ಸೊ ಕಂಗ್ರ್ಯಾಚುಲೇಷನ್ ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು ಸರ್. ಆ್ಯಂಡ್ ಇರ್ನ ಪರ್ಫಾರ್ಮೆನ್ಸ್ ಬಗ್ಗೆ ಇನ್ನಿತ ಬಗ್ಗೆ ಪನೋಡಾಂಡ ಮಹಾರಾಷ್ಟ್ರ ಫೋಕ್ ಲಾವಣಿ ಮಂದರ್ ಲಾವಣಿಡು ಒಂಜಿ ದಿಡಿ ಬೊಕ್ಕ ಕಲಾ ಅಂದು ಒಂಜಿ ಫೋಕ್ ಫಾರ್ಮ್ ಬರ್ಪುಂಡು ಅವೇ ದುರ್ಗನ್ ಪೂಜೆ ಮಂತನ. ಸೊ ಎಂಕ್ ಮಸ್ತ್ ಕಡೆ ಅಥೆಂಟಿಕ್ ಸ್ಟೆಪ್ಸ್ ತುಯರ್ತಿಕ್ಕಂಡು ಪಂಡ ಇರ್ ಭಿಕ್ಷೆ ಬೇಡುನು ಉಂಡದೆ ಐಟು ಎಂಗುಲ್ ಮನ್ನ ತಪ್ಪುನು ಅತ್ತೆ ಎಂಗುಲ್ ಮನ್ನ ಪಾಪನ್ ಕಳೆಯೋನಂದು ಪನ್ಪೇರು ಅವೊಂಜಿ ಸೀಕ್ವೆನ್ಸ್ ಇರ್ ಮಂತರ್. ಆ್ಯಂಡ್ ಕೆಲವೊಂಜಿ ಮೂಮೆಂಟ್ಸ್ ಎಂಕ್ ಪಕ್ಕ ಅಲ್ಪ ಎಂಚ ಜನಕ್ಕುಲ್ ಡ್ಯಾನ್ಸ್ ಮನ್ಪೇರು ಅವು ತುಯರ್ತಿಕ್ಕಂಡು. ಆ್ಯಂಡ್ ಇರ್ನ ಎನರ್ಜಿಲ್ ಎಡ್ಡೆತನ್ ಸಾಂಗ್ ಸೆಲೆಕ್ಷನ್ ಎಡ್ಡೆತನ್ ಎಂಕ್ ದಾದಾಂಡ್ ಪಂಡ ಕೆಲವೊಂಜಿ ಕಡೆ ಕೆಲವು ಬೀಟ್ ಇತ್ತೆ ಡೋಲ್ದ ಅಲ್ಪ ಪೋಪುನಾಗ ಒಂಜಿ ರಡ್ಡು ಬೀಟ್ ಮಿಸ್ ಆಂಡ್ ಶಂಕ ಉರ್ತುದು ನೆಕ್ಸ್ಟ್ ಸ್ಟೆಪ್ ಮಂತ್ನಾಗ ಒಂಚೂರು ಬೀಟ್ ಮಿಸ್ ಆಂಡ್ ಅವು ಬಿಡ್ದು ಓವರ್ ಆಲ್ ಗುಡ್ ಪರ್ಫಾರ್ಮೆನ್ಸ್ ಆಸ್ ಇಟ್ಸ್ ಎ ಫಿನಾಲೆ ಪ್ರತಿವರಿನ ಡ್ಯಾನ್ಸ್ ತುದು ಫೈನಲ್ ರಿಸಲ್ಟ್ ಅನೌನ್ಸ್ ಮನ್ಪೋಡಾಪುನ್. ಸೊ ಆಲ್ ದ ಬೆಸ್ಟ್ ಟು ಯು. ಗುಡ್ ಲಕ್. Thank you so much. Thank you so much. Suraj sir, going to Nikesh Kotian. Welcome to the grand finale, Namrata Mahesh. Thank you sir. Ironji lakkinde banoli. Yes. Ironji finale baidar, but I am happy to see you in finale. Thank you sir. Ironji dream leth neer pandare. That is a very good thought of yours. Ki enku finale podu, enku reach avodu, goal onjit neerna net. So I am appreciate for that. Thank you sir. Come to the performance. I as honest I am telling you. Iregitte okay. Iregitte manperitte neer mantar. ಬಟ್ ಫಿನಾಲೆದ ಪರ್ಫಾರ್ಮೆನ್ಸ್ ಲಕ ಎಂಕೊಂಚೂರು ದಾದ ನಂಜಿ ಗ್ರ್ಯಾಂಡ್ ಫಿನಾಲೆ ಲಕ ಒಂದು ಪರ್ಫಾರ್ಮೆನ್ಸ್ ಎಂಕಾತು ಒಂದು ಆಯ್ಜಿ ಕನೆಕ್ಟ್ ಆಯ್ಜಿ ಇರ್ನ ಇಂದು ಪರ್ಫಾರ್ಮೆನ್ಸ್ದ ಬಗ್ಗೆ ಅನ್ ಪನ್ಪುನಾಂಡ ಇವ ಎಂಟ್ರಿ ವಾಸ್ ಟೂ ಗುಡ್ ಸೆಲೆಕ್ಷನ್ ಆಫ್ ಸಾಂಗ್ಸ್ ಎಡ್ಡೆತ್ತಂಡು ಸೆಟಪ್ಲ ಭಾರಿ ಶೋಕ್ ಎತ್ತನ್ ಪೊರ್ಲ್ ಎತ್ತನ್ ಪ್ಯೂರ್ ಫೋಕ್ ಸ್ಟೈಲ್ ಕಂತರ್ ಮಹಾರಾಷ್ಟ್ರಿಯನ್ ಫೋಕ್ ಎತ್ತನ್ ವೆರಿ ಗುಡ್ ಸೂಪರ್ ಮಸ್ತ್ ಎಡ್ಡೆತ್ತು ಉಯರ ತಿಕ್ಕಂಡು I must enjoy mante. Thank you sir. And costume you looking very nice. Thank you. Dancing wise and choreo wise middle don chur stop avundittar. Okay sir. So this is not negative point. Grand finale dianiren push panda onji motivate manpoda panda itte panda the next future please take these points. ನಾನು ಒಂಜಿ ಓವಣ್ಣಲ್ಲಿರಿಗೆಲ್ಲ ಕನ್ನಡ ಶೋ ಇಜಿನ ಒಂಜಿ ಹಿಂದಿ ಶೋ ಪೋಪುನಂಡ ಇರಿಗೊಂದು ಪೂರ ಪಾಯಿಂಟ್ ಒಂಚೂರು ನೆನಪಿದಿಲ್ಲ. ಓಕೆ ನಾವು ಓವರ್ ಆಲ್ ಇಟ್ಸ್ ಅ ಗುಡ್ ಅಟೆಂಪ್ಟ್ ಬಟ್
ದಾದ ಪನ್ಪುನ್ ಬಂಡ ಭವ್ಯ ಫಿನಾಲೆ ಒಂಚೂರು ಲ್ಯಾಕ್ ಆನ್ ಪರ್ಫಾರ್ಮೆನ್ಸ್ ಬಟ್ ಯಾನೊಂಜಿ ಗ್ರ್ಯಾಂಡ್ ನೀನು ಇರೋದು ಎಕ್ಸ್ಪೆಕ್ಟ್ ಮಂತಿದ್ದೆ ಬಟ್ ಇಟ್ಸ್ ಓಕೆ ಗುಡ್ ಲಕ್ ಫಾರ್ ಯು ಥ್ಯಾಂಕ್ ಯು ಸೋ ಮಚ್ ಜಸ್ಟ್ ಆ್ಯಡಿಂಗ್ ಟು ದಿಸ್ ಮಾತ ಕಂಟೆಸ್ಟೆಂಟ್ ನಕ್ಲೆಗ್ಲ ನಮ್ರತ ಮಹೇಶಿಗ್ಲ ನಿಕುಲ್ ಸೆಮಿಫೈನಲ್ ಬಕ್ಕ ಕೊಡೋನ್ ಚಾನ್ಸ್ ತಿಕ್ಕದು ಬತ್ತನಲ್ಲ ಫಿನಾಲೆ ಸ್ಟೇಜ್ ಬತ್ತಿ ಬಕ್ಕ ಇಂಕ್ಲೆಗ್ ಆಜಿ ಕಂಟೆಸ್ಟೆಂಟ್ಲ ಒಂಜೇಲಕ್ಕ ನಿಕಲ್ ಏರ್ ಬೆಸ್ಟ್ ಮನ್ಪರ್ ದೇ ಆರ್ ಗೋಯಿಂಗ್ ಟು ವಿನ್ ದ ಕಾಂಪಿಟೇಷನ್ ಆತೆ ಓಕೆ ಆಲ್ ದ ಬೆಸ್ಟ್ ಟು ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಿನಾಲೆ ಸ್ಟೇಜ್ ಡಾನ್ಸ್ ಮಾಡ್ತಾ ಇರೆಗ್ಲ ಖುಷಿ ಅಂಡ್ ಎಂಕ್ಲೆಗ್ಲ ಖುಷಿ ಅಂಡ್ ಬಟ್ ಜಡ್ಜಸ್ ನನ್ನ ದಾದ ಪಂದಿತ್ತಿನೆಲ್ಲ ಕರೆಕ್ಷನ್ಸ್ ಮಲ್ಪುನು ಒಂಜ ನೆಕ್ಸ್ಟ್ ಸೀಸನ್ ಈ ಜನ ಬೇತೆ ಓಣ್ಲ ವೇದಿಕೆಗೆ ಪೋನಾಗ ಸೊ ಐನ್ ಮಾತೈನ್ಲ ಒಂಜಿ ಪಾಸಿಟಿವ್ ಎನರ್ಜಿ ದೆತ್ತೊಂದು ದುಂಬು ಬೋಲೆ ಅಂತ ಅನ್ನೋದು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫಾರ್ ಬೀಯಿಂಗ್ ದಿ ಫಿನಾಲೆ ಕಂಟೆಸ್ಟೆಂಟ್ ವಿ ಹ್ಯಾವ್ ಅ ಬಿಗ್ ರೌಂಡ್ ಆಫ್ takeaways from you. Right. First, you're getting this big can of Sun Premium Refined Sunflower Oil. This is for you. Podu like da unaspana maltilla da click korle practice maltondittar ancha the time ittiji. And we have this full hamper from Floroma Floor Cleaner. Very useful. Pura cleaning, disinfectant ge pura clean malpare use apundu. So that's for you. ಆರೋಗ್ಯ ಆಹಾರ ಉತ್ಪನ್ನಗಳ ಮಳಿಗೆ ನೋ ಅದರ್ ನೇಮ್ ದ್ಯಾನ್ ನಿತ್ಯ ಚಪಾತಿ ನಿತ್ಯ ಫುಡ್ ಪ್ರಾಡಕ್ಟ್ಸ್ ದಿಸ್ ಇಸ್ ಫಾರ್ ಯು ದರ್ಪರೆಲ್ಲ ಜನ ಬೋಡು ಜನಪ್ರಿಯ ರೈಸ್ ಕುಚ್ಚಲಕ್ಕಿ ನೇಪಲ ಅನ್ಪುಂಡು నేను తింటే నీకు శక్తి ಜಾಸ್ತಿ ಬರ್ಪುಂಡು ಶಕ್ತಿ ದಾಯ ಬರೋಡು ಬಂಡ ಇಂಚ ಬರೋ ದರ್ಪರೆ ಬರೋಪುಂಡು ಆಲ್ ರೈಟ್ ಎಸ್ ದಿಸ್ ಇಸ್ ಫಾರ್ ಯು ಜನಪ್ರಿಯ ರೈಸ್ ಕುಚ್ಚಲಕ್ಕಿ ನಲ್ಲ ಉಂಟು ದಿಯೋನ್ಲೆ ಆ್ಯಂಡ್ ಡೆಫಿನೆಟ್ಲಿ ಪ್ರತಿ ವಾರ ಮಸ್ತ್ ಜನ ಕಂಟೆಸ್ಟೆಂಟ್ಸ್ ವೇಟ್ ಮಲ್ಪುನಂಚಿನ ಸ್ಟೈಲಿಶ್ ಸ್ಟೆಪ್ ಆಫ್ ದ ವೀಕ್ ಪೋಂದಿತ್ತಿನ ಈ ಗಿಫ್ಟ್ ಹ್ಯಾಂಪರ್ ತಿಕ್ಕೊಂದುಂಡು ಆಲ್ ದ ಫಿನಾಲೆ ಕಂಟೆಸ್ಟೆಂಟ್ಸ್ಗೆ ಸೊ ಕಂಗ್ರ್ಯಾಚುಲೇಷನ್ಸ್ ಅ ಗಿಫ್ಟ್ ಹ್ಯಾಂಪರ್ ಫ್ರಮ್ ರಿವೆಂಟೋ ಅಂಡ್ ಆಲ್ ದಿಸ್ ಗೋಸ್ ಟು ದ ಫೈನಲಿಸ್ಟ್ ನಮ್ರತಾ ಮಹೇಶ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಗುಡ್ ಲಕ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಓಕೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ದ ಗ್ರ್ಯಾಂಡ್ ಫಿನಾಲೆ ಆಫ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 5 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೂ ಅರುಣಾ ಮಸಾಲಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಹಲವಾರು ಜನ ಸಹಕಾರವನ್ನು ನೀಡಿದ್ದಾರೆ. ಡೆಫಿನೆಟ್ಲಿ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಗೋಸ್ ಟು ದ ಟೀಮ್ ಬಿಹೈಂಡ್ ನಮ್ಮ ಟಿವಿಯ ಹೋಲ್ ಪ್ರೊಡಕ್ಷನ್ ಯೂನಿಟ್, ಕ್ಯಾಮ್ರಾಮನ್ ಆಗಿರ್ಬೋದು, ಎಡಿಟರ್ಸ್ ಆಗಿರ್ಬೋದು, ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು, ಅಥವಾ ಪ್ಲಾನಿಂಗ್ ಅಂತ ಪ್ರೋಗ್ರಾಮಿಂಗ್ ಟೀಮ್ ಇರ್ಬೋದು, ಮಾರ್ಕೆಟಿಂಗ್ ಟೀಮ್ ಇರ್ಬೋದು, ಎಲ್ಲರಿಗೆ ಒಂದು ದೊಡ್ಡ ಸಲ್ಯೂಟ್. ಬಿಕಾಸ್ ಇಂಥ ಒಂದು ಶೋ ಅನ್ನು ಎಕ್ಸಿಕ್ಯೂಟ್ ಮಾಡಿ ಇಷ್ಟು ಚಂದವಾಗಿ ಕಾಣಿಸಬೇಕಾದ್ರೆ ದ ಟೀಮ್ ಬಿಹೈಂಡ್, ತೆರೆಯ ಮರೆಯಲ್ಲಿರುವಂತಹ ಟೀಮಿಗೆ ಬಿಗ್ ಸಲ್ಯೂಟ್ ಅನ್ನು ಕೊಡಬೇಕು. ಸೊ ನಮ್ಮ ಟಿವಿಯ ಫುಲ್ ಟೀಮಿಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಅನ್ನ ಹೇಳ್ತಾ ದ ಮ್ಯಾನ್ ಬಿಹೈಂಡ್ ದ ಶೋ ನಮ್ಮ ಡೈರೆಕ್ಟರ್ ಡಾಕ್ಟರ್ ಶಿವಶರಣ್ ಶೆಟ್ಟಿ ಅವರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ ಇದ್ದೇವೆ. ಯಾಕಂದ್ರೆ ತಾಯಂದರಿಗಾಗಿ ಒಂದು ವೇದಿಕೆ ಮಾಡಬೇಕು ಅಂತಾದ್ರೆ ಈ ಒಂದು ಡಿಸಿಷನ್ ಅನ್ನು ತಗೊಳ್ಳೋದು ಅವರು. ಸೊ ಥ್ಯಾಂಕ್ಸ್ ಫಾರ್ ಆಲ್ ದ ಸಪೋರ್ಟ್ ಫಾರ್ ದಿಸ್ ಲವ್ಲಿ ಶೋ ಅಂತ ಹೇಳ್ತಾ ಗೋಯಿಂಗ್ ಅಪ್ ಟು ದ ನೆಕ್ಸ್ಟ್ ಪಾರ್ಟ್ ಅಂದರೆ ಬ್ರೇಕ್. ಆದರೆ ಬ್ರೇಕಿಗೆ ಹೋಗೋ ಮೊದಲು ನಮ್ಮ ಈ ಶೋಗೆ ಸಪೋರ್ಟ್ ಮಾಡಿದಂತಹ ಸ್ಪಾನ್ಸರ್ಸ್ ಅನ್ನು ಸ್ಮರಿಸಬೇಕು. ಸುಂದರವಾದಂತಹ ಸ್ಮರಣಿಕೆಗಳನ್ನು ಕೊಡ್ತಾ ಇರೋರು ಸ್ಮರಣಿಕಾ ಉಡುಪಿ. ಇವರು ಯಾವಾಗಲೂ ನಮ್ಮ ಕಾರ್ಯಕ್ರಮಕ್ಕೆ ಸ್ಮರಣಿಕೆಗಳನ್ನು ವಿನ್ಯಾಸಪೂರ್ವಕವಾಗಿ ಡಿಸೈನ್ ಮಾಡಿ ಕೊಡ್ತಾರೆ. ಇವತ್ತಿನ ಒಂದು ಟ್ರೋಫಿಗಳನ್ನು ನೋಡುವಾಗ ನಿಮಗೆ ಖುಷಿ ಆಗ್ಬೋದು. ಸೊ ಆಲ್ ದೀಸ್ ಟ್ರೋಫೀಸ್ ಹ್ಯಾವ್ ಬಿನ್ ಸ್ಪಾನ್ಸರ್ಡ್ ಬೈ ಸ್ಮರಣಿಕಾ ಉಡುಪಿ. ಥ್ಯಾಂಕ್ ಯು ಹೇಳ್ತಾ ಇದ್ದೇವೆ. ಇದರ ಜೊತೆಗೆ ಫ್ಲೋರೋಮಾ ಫ್ಲೋರ್ ಕ್ಲೀನರ್ಸ್ ಆ್ಯಂಡ್ ನಿತ್ಯ ಫುಡ್ ಪ್ರಾಡಕ್ಟ್ಸ್ ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಇಬ್ಬರಿಗೂ ಥ್ಯಾಂಕ್ಸ್ ಅನ್ನು ಹೇಳ್ತಾ ನೀವು ತಗೊಳ್ತಾ ಇದ್ದೀವಿ. ಚಿಕ್ಕ ಬ್ರೇಕ್, ಎಲ್ಗೂ ಹೋಗಬೇಡಿ. ಫಿನಾಲೆ ಇಸ್ ದೇರ್ ಬಿಕಾಸ್ ವಿ ಆರ್ ಗೋನಾ ಹ್ಯಾವ್ ಲಾಟ್ಸ್ ಆಫ್ ಫನ್. ಟೇಕ್ ಅ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5 ನಡೀತಾ ಇದೆ. ಖಂಡಿತವಾಗ್ಲೂ ನಮ್ಮ ಟಿವಿಯ ಬಗ್ಗೆ ನಾನು ಹೇಳ್ತಾ ಇದ್ದೆ, ಇದೊಂದು ಅರ್ಥಪೂರ್ಣವಾಗಿರುವಂತಹ ವೇದಿಕೆ. ಇದು ಕೇವಲ ಒಂದು ಕಾಂಪಿಟೇಷನ್ ಮಾತ್ರ ಅಲ್ಲ, ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬೇಕು ಅಥವಾ ಡ್ಯಾನ್ಸ್ ಕಾಂಪಿಟೇಷನ್ ಬೇಕು ಅನ್ನೋವಂಥದ್ದಲ್ಲ, ತಾಯಂದಿರಿಗೆ ಏನೋ ಒಂದು ಮಾಡಬೇಕು ಅನ್ನೋವಂಥ ಉದ್ದೇಶದಿಂದ ನಿರ್ಮಾಣ ಆಗಿರುವಂಥ ವೇದಿಕೆ. ಸೊ ಹಾಗಾಗಿ ನಿಜವಾದ ಅರ್ಥ ಇರುವಂತಹ ಒಂದು ಕಾಂಪಿಟೇಷನ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈ ಒಂದು ವೇದಿಕೆಯ ಮೆರುಗು, ಈ ಒಂದು ವೇದಿಕೆಯ ಅರ್ಥ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತಂದರೆ ಇಲ್ಲಿ ಬರೋವಂತಹ ಅತಿಥಿಗಳು ಅಷ್ಟೊಂದು ಸಾಧನೆಯನ್ನು ಮಾಡಿದಂಥವರು, ಅವರನ್ನು ವೇದಿಕೆಗೆ ಕರೆದು ಅವರಿಗೆ ಗೌರವವನ್ನು, ಅಂದರೆ ನಮ್ಮ ಟಿವಿಯ ಕಡೆಯಿಂದ ನಮ್ಮಿಂದ ಆಗುವಂತಹ ದೊಡ್ಡ ಗೌರವವನ್ನು ಕೊಡುವಂತಹ ಸಮಯ. ಮೊದಲನೇದಾಗಿ ಒಬ್ಬ ಸಾಧಕಿಯ ಬಗ್ಗೆ ನಾನು ಹೇಳಬೇಕು. ಯಾಕೆ ಅಂತಂದರೆ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಎಷ್ಟೋ ಜನ ಸಾಧಕರಿದ್ದಾರೆ, ಆದರೆ ಅವರಿಗೆ ಪ್ರೋತ್ಸಾಹದ ಕೊರತೆ ಡೆಫಿನೆಟ್ಲಿ ಇದೆ. ಸೊ ಇವಾಗ ವೇದಿಕೆಯ ಮೇಲೆ ಬರುವಂತಹ ಒಬ್ಬ ಅತಿಥಿಯ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ, ರಾಷ್ಟ್ರೀಯ ಆಗಿರ್ಬೋದು, ಅಂತಾರಾಷ್ಟ್ರೀಯ ಆಗಿರ್ಬೋದು,
ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಎಷ್ಟೋ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಚಿನ್ನ, ಬೆಳ್ಳಿ, ಬ್ರಾನ್ಸ್ ಪದಕಗಳನ್ನು ಗೆದ್ದು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಮಂಗಳೂರಿಗೆ ಹೆಮ್ಮೆಯನ್ನು ತಂದುಕೊಟ್ಟಿರುವಂತಹ ಗೀತಾ ಭಾಯಿ ಅನ್ನೋವಂಥವ್ರ ಬಗ್ಗೆ ನಿಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಅದೆಷ್ಟೋ ಡಾಕ್ಯುಮೆಂಟ್ರಿಗಳು ಅವರ ಮೇಲೆ ಆಗಿದೆ, ಅವರ ವಿಚಾರವಾಗಿ ನಾವು ತಿಳ್ಕೊಂಡಿದ್ದೀವಿ. ಅವರನ್ನು ಸನ್ಮಾನಿಸುವಂತಹ ಒಂದು ಸಮಯ. ಬಟ್ ಅದಕ್ಕಿಂತ ಮುಂಚೆ ಅವ್ರು ಮಾಡಿರುವಂತಹ ಸಾಧನೆಯ ಅದ್ಭುತವಾಗಿರುವಂಥ ಒಂದು ವಿಟಿ ಇದೆ. ಉಳ್ಳಾಲ ತಾಲೂಕಿನ ತೊಕ್ಕೊಟ್ಟು ಗ್ರಾಮದ ಗೀತಾಬಾಯಿ ಕಡು ಬಡತನದ ನಡುವೆ ಓದಿದ್ದು 9ನೇ ತರಗತಿ. ಶಾಲಾ ದಿನಗಳಿಂದಲೇ ಕಬಡ್ಡಿ ಪಟುವಾಗಿದ್ದ ಗೀತಾಬಾಯಿ ಸತೀಶ್ ಕುದ್ರೋಳಿ ಅವರ ಮಾರ್ಗದರ್ಶನದೊಂದಿಗೆ ಪವರ್ ಲಿಫ್ಟಿಂಗ್ನತ್ತ ಹೊರಳಿದ್ರು. ಸರಿ ಸುಮಾರು ನಾನು ಬಾಲ್ಯದಲ್ಲಿ 15 ವರ್ಷದಲ್ಲಿ ಇರುವಾಗ ನಾನೊಂದು ಕಬಡ್ಡಿ ಇದಕ್ಕೆ ನಾನು ಹೋಗಿದ್ದೆ. ಆವಾಗ ಅಲ್ಲಿ ನನ್ನ ಗುರುಗಳಾದ ಸತೀಶ್ ಕುಮಾರ್ ಕುದ್ರೋಳಿ ನನ್ನನ್ನು ನೋಡಿ ನೀನು ಯಾಕೆ ಪವರ್ ಲಿಫ್ಟಿಂಗ್ಗೆ ಬರಬಾರದೆಂಬ ಮಾತನ್ನು ಹೇಳಿದರು. ಅದೇ ಪ್ರಕಾರ ನನ್ನನ್ನು ಅವರು ಮಂಗಳ ಸ್ಟೇಡಿಯಂಗೆ ಕರೆದುಕೊಂಡು ನಮ್ಮ ಮಂಗಳೂರಿನ ಬಾರ್ಬಲ್ ಕ್ಲಬ್ಬಿನಲ್ಲಿ ತರಬೇತಿಯನ್ನು ಕೊಟ್ಟರು. ಪ್ರಥಮ ಬಾರಿಗೆ 1996ನೇ ಇಸವಿಯಲ್ಲಿ ನನಗೆ ಕುಂದಾಪುರದಲ್ಲಿ ಆದಂಥ ಒಂದು ಪವರ್ ಲಿಫ್ಟಿಂಗಲ್ಲಿ ಚಾಂಪಿಯನ್ ಆಗಿ ನಾನು ಮೂಡಿ ಬಂದೆ. ರಾಜ್ಯ ಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಸತತ 30 ಬಾರಿ ಚಾಂಪಿಯನ್ ಆಗುವ ಮೂಲಕ ಇತರ ಸ್ಪರ್ಧಿಗಳಿಗೆ ಸಿಂಹ ಸ್ವಪ್ನವಾಗಿದ್ದ ಗೀತಾಬಾಯಿ ದಕ್ಷಿಣ ವಲಯದಲ್ಲಿ 9 ಚಿನ್ನ 2 ಬೆಳ್ಳಿ, ರಾಷ್ಟ್ರಮಟ್ಟದಲ್ಲಿ 3 ಚಿನ್ನ 11 ಬೆಳ್ಳಿ 16 ಕಂಚಿನ ಪದಕಗಳನ್ನು ತಮ್ಮ ಮುಡಿಗೇರಿಸಿಕೊಂಡರು. 1999ರಲ್ಲಿ ಫಿನ್ಲೆಂಡ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 4ನೇ ಸ್ಥಾನ ಪಡೆದು ದೇಶಕ್ಕೆ ಕೀರ್ತಿ ತಂದರು. ಜಪಾನ್, ಅಮೆರಿಕ ಮೊದಲಾದ ದೇಶಗಳ ಸ್ಪರ್ಧೆಗಳಲ್ಲಿ ಭಾಗವಹಿಸಿ 10ಕ್ಕೂ ಅಧಿಕ ಚಿನ್ನ, ಬೆಳ್ಳಿ, ಕಂಚಿನ ಪದಕ ಗೆದ್ದು ತನ್ನ ಸಾಮರ್ಥ್ಯವನ್ನ ಇಡೀ ದೇಶಕ್ಕೆ ತೋರಿದ್ದಾರೆ. 16 ಬಾರಿ ಕೂಡ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯ್ಕೆಯಾಗಿದ್ದೇನೆ. ಫೆಡರೇಷನ್ ಕಪ್ಪಿನಲ್ಲಿ ನಾನು ಪ್ರಥಮ ಸ್ಥಾನವನ್ನು ಪಡೆದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ. ಸರ್ಕಾರದಲ್ಲಿ ಇಂಟರ್ನ್ಯಾಷನಲ್ಗೆ ಹಣ ಬೇಕಂತ ಹೇಳುವಾಗ ನಮ್ಮ ಸರ್ಕಾರ, ಆಗಿನ ಸರ್ಕಾರ ನಮಗೆ ಈ ನಮ್ಮ ಕ್ರೀಡೆಗೆ ಸ್ಪಂದನ ಕೊಡಲಿಲ್ಲ. ಆದರೆ ನನಗೆ ಸುಧಮೂರ್ತಿಯವರು 1 ಲಕ್ಷ ರೂಪಾಯಿ ನನಗೆ ಕೊಟ್ಟು ಜಪಾನಿಗೆ ಕಳಿಸಿಕೊಟ್ರು. ಸೆಕೆಂಡ್ ಆಗಿ ನಮ್ಮದೊಂದು ಟಗಪ್ಪರ್ ಟೀಮ್ ಉಂಟು, ನ್ಯೂ ಜನತಾ ಗೇಮ್ಸ್ ಟೀಮ್ ಅಂತ, ಅದರಿಂದ 1 ಲಕ್ಷದ ಚಿಲ್ಲರೆ ಕೊಟ್ಟು ನನ್ನನ್ನು ಫಿನ್ಲ್ಯಾಂಡ್ಗೆ ಕಳಿಸಿಕೊಟ್ರು. ಹಲವು ಬಾರಿ ಕೂಡ ನಾನು ಆಯ್ಕೆಯಾದಾಗಲೂ ಸಹ ನನಗೆ ಹಣವೇ ಸಿಕ್ಕಲಿಲ್ಲ. ಹಾಗೆ 16 ಬಾರಿ ಕೂಡ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ವಂಚಿತಳಾಗಿದ್ದೇನೆ. 2010ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ, 2012ರಲ್ಲಿ ರಾಣಿ ಅಬ್ಬಕ್ಕ ಪ್ರಶಸ್ತಿ, 2013ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನ ಇವರು ಪಡೆದುಕೊಂಡಿದ್ದಾರೆ. ನನಗೆ ನಮ್ಮ ಊರಿನವರೆಲ್ಲ ಸೇರಿ ನನ್ನನ್ನು ಜನಪ್ರತಿನಿಧಿಯಾಗಿ ಮಾಡಿದ್ದು, ನನ್ನನ್ನು ಆಯ್ಕೆ ಮಾಡಿದರು. ನಾನು ಪ್ರಥಮ ಬಾರಿ ನಿಂತಿದ್ದೇನೆ. ಪ್ರಥಮ ಬಾರಿ ನಾನು ಆಯ್ಕೆಯಾಗಿ ನಾನು ಉಳ್ಳಾಳ ನಗರಸಭೆಯ ಜನಪ್ರತಿನಿಧಿಯಾಗಿ ಆಗಿದ್ದೇನೆ. ಪ್ರತಿಯೊಂದು ಕ್ಲಬ್ಬಿನವರಿಗೆ ಕೂಡ ನಾನು ಅವರಿಗೆ ತುಂಬು ಹೃದಯದಲ್ಲಿ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಅವರು ನಿರಂತರವಾಗಿ ನನ್ನ ಜೊತೆ ಕೈ ಜೋಡಿಸಿ ನನ್ನ ಈ ಒಂದು ಯಶಸ್ಸಿಗೆ ಕಾರಣರಾಗಿದ್ದಾರೆ. ಹಾಗೆ ನನಗೆ ಒಂದು ಬೇಸರ ಸಂಗತಿ ಅಂದರೆ, ನಮಗೆ ಮೊದಲು ಇದ್ದಿದ್ರೆ ಎಲ್ಲ ಕ್ರೀಡಾಪಟುಗಳು ಎಷ್ಟೋ ಮೆಡಲ್ಗಳನ್ನು ಮಾಡ್ತಾ ಇದ್ರು. ಅವರಲ್ಲಿ ಒಬ್ಬಳಾಗಿ ನಾನು ಕೂಡ ಮೂಡಿ ಬರ್ತಾ ಇದ್ರು. ನನಗೆ ಕೂಡ ಒಂದು ಸರಕಾರಿ ಕೆಲಸ ಸಿಗ್ತಾ ಇತ್ತು. ಈಗ ನನಗೆ ಸರಕಾರಿ ಕೆಲಸ ಸಿಗದಿದ್ರು ಸಹ ನನಗೆ ತುಂಬ ಸಂತೋಷ. ಜನರ ಒಂದು ಸೇವೆಯನ್ನು ಮಾಡುವಂಥ ಭಾಗ್ಯ ಭಗವಂತ ಕೊಟ್ಟಿದ್ದಾನೆ ಅಂತೇಳಿ ನನಗೆ ಈಗ ಕೂಡ ನೆನೆಸ್ತಾ ಇತ್ತು. ಮನೆ ತುಂಬೆಲ್ಲ ಪ್ರಶಸ್ತಿ ಪತ್ರಗಳು, ಪದಕಗಳು, ಪಾರಿತೋಷಕಗಳನ್ನು ನಾವು ಕಾಣಬಹುದಾಗಿದೆ. 400ಕ್ಕೂ ಅಧಿಕ ಸಂಘ ಸಂಸ್ಥೆಗಳಿಂದ ಸನ್ಮಾನಿತರಾದ ಗೀತಾಬಾಯಿ ಇತ್ತೀಚಿನ ದಿನಗಳಲ್ಲಿ ತುಳುರು ಚಲನಚಿತ್ರ ಎಕ್ಕಸಕ ಹಾಗೂ ಅಮ್ಮೆರ್ ಪೊಲೀಸದಲ್ಲಿ ಅಭಿನಯಿಸಿದ್ರು. ಉಳ್ಳಾಲದ ಸಾರ್ವಜನಿಕರ ಬೆಂಬಲದೊಂದಿಗೆ ಉಳ್ಳಾಲ ನಗರಸಭೆಯ ವಾರ್ಡ್ ನಂಬರ್ 22ರ ಸದಸ್ಯೆಯಾಗಿದ್ದಾರೆ. ಮಂಗಳೂರಿನ ಮೀನು ಮಾರುಕಟ್ಟೆಯಲ್ಲಿ ಪ್ಲಾಸ್ಟಿಕ್ ಕವರ್ ಮಾರುತ್ತಾ ಅದರಿಂದ ಬಂದ ಹಣದಿಂದ ಜೀವನ ನಡೆಸ್ತಾ ಇದ್ದಾರೆ ಗೀತಾಬಾಯಿ. ಆದರೆ ಇಂದು ವಿಶ್ವಕ್ಕೆ ಬಂದೆರಗಿದ ಮಹಾಮಾರಿ ಕೊರೋನಾದಿಂದಾಗಿ ಯಾವುದೇ ಆದಾಯವಿಲ್ಲದೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಗೀತಾಬಾಯಿ. ರಾಜ್ಯ ಸರ್ಕಾರ ಈ ಬಾರಿ ಕನಿಷ್ಠ ಏಕಲವ್ಯ ಪ್ರಶಸ್ತಿಯನ್ನಾದರೂ ನೀಡಿದ್ರೆ ಅವರ ಸಾಧನೆಗೆ ಕೊಂಚವಾದರೂ ಗೌರವ ಸಲ್ಲುತ್ತದೆ ಅನ್ನೋದು ನಮ್ಮ ಅಭಿಮತ. ಅಂತಾರಾಷ್ಟ್ರೀಯ ಪವರ್ ಲಿಫ್ಟರ್ ಗೀತಾಬಾಯಿ ಅವರಿಗೆ ಈ ನಮ್ಮ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5ರ ವೇದಿಕೆಯಲ್ಲಿ ವಿಶೇಷ ಸನ್ಮಾನ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ.
ಖಂಡಿತವಾಗ್ಲೂ ನಮ್ಮ ಹೆಮ್ಮೆ. ಬಹುಶಃ ಈ ಕಾಲದಲ್ಲಿ ಅವರು ಆ ಸಾಧನೆಯನ್ನ ಮಾಡ್ತಾ ಇದ್ರೆ, ಅವ್ರು ಹೇಳ್ದಂಗೆ ಅವರಿಗೆ ದೊಡ್ಡ ದೊಡ್ಡ ಅವಕಾಶಗಳು ಸಿಗ್ತಾ ಇತ್ತು. ಬಟ್ ನೆವರ್ದಲೆಸ್ ಅವ್ರು ಮಾಡಿರುವಂತಹ ಸಾಧನೆ, ಅದು ಸೋಷಿಯಲ್ ಮೀಡಿಯಾ ಇರಲಿ ಇಲ್ಲದೆ ಇರಲಿ, ಆ ಸಾಧನೆಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಸೊ ದಯವಿಟ್ಟು ನೀವು ಮುಂದೆ ಬಂದು ಗೌರವವನ್ನು ಸೂಚಿಸಬೇಕು. ನಮ್ಮ ಟಿವಿಯ ಪರವಾಗಿ ಈ ಗೌರವದ ಸನ್ಮಾನವನ್ನು ಗೀತಾಬಾಯಿ ಅವರು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದೇವರು ಕೊಟ್ಟಿರುವಂತಹ 2 ಕೈಗಳನ್ನು ಜೋಡಿಸಿ ಜೋರಾಗಿರುವಂತಹ ಚಪ್ಪಾಳೆಯೊಂದಿಗೆ ನಮ್ಮ ಊರಿನ, ನಮ್ಮ ಕುಡ್ಲದ, ನಮ್ಮ ಪೆರ್ಮೆದ, ನಮ್ಮ ತುಳುವೆದಿ ಗೀತಾಬಾಯಿ, ನಮ್ಮ ತುಳುನಾಡಿಗೆ ಪುದರ್ನ ಕಂತಿನಂಚಿನ ಪವರ್ ಲಿಫ್ಟರ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಅವೇತೋ ಗೋಲ್ಡ್ ಮೆಡಲ್ ಆದುಪ್ಪು, ಸಿಲ್ವರ್ ಮೆಡಲ್ ಆದುಪ್ಪು, ಬ್ರಾನ್ಸ್ ಮೆಡಲ್ ಆದುಪ್ಪು ಅಂಚಿನ ಪ್ರಶಸ್ತಿನ ಪಡೆಯನಂಚಿನ ಗೀತಾಬಾಯಿ ಮೇರೆಗೆ ನಮ್ಮ ಟಿವಿದ ಪರವಾದ ಉಡಲ ದಿಂಜಿನ ಸೊಲ್ಮೆಲು ನನಾತ್ ಅದ್ಭುತವಾದಂಚಿನ ಸಾಧನೆ ಆರ ಮಲ್ಪಲೆ ಕಾವಡೆ ಜನಪ್ರತಿನಿಧಿಯಾದ ಪಾದಾರ್ಪಣೆ ಮಲ್ದಿರ ನನಾತ್ ಸಮಾಜ ಸೇವೆದ ಸಾಧನೆಲ್ಲ ಅರ್ನ ಆವಡೆಂದರಡ ವಿನಂತಿ ಮಲ್ತುಂದಿಲ್ಲ ಅಂಚನೆ ಅಮ್ಮ ಇರು ಸುಮಾರು ಪಂಡರ್ ವೀಟಿಡ್. ಬಟ್ ಈ ಕ್ಷಣ ದಾದಪನ್ ಬರ್ ಯಾನ್ ಫಸ್ಟ್ ಮೆಡಲ್ ಮಲ್ತದ ಒಂತ ಸಮಯ ನಮ್ಮ ಟಿವಿ ದಕ್ಲು ಏನಾನ ಸ್ಟೇಜಿಗೆ ಎತ್ತದು ಒಂಜಿ ಎಂಟ್ರಿ ಮಲ್ತದೇರು ಅವು ಇಂಕ್ ಭಾಳ ಖುಷಿ ಆತಂಡು. ಅಂಚ ಇಂಕು ಅಕ್ಲು ಸಾಲ್ಪುರ ಅಪ್ಪಗನೇ ಇಂಕ್ ಪಾಡ್ದೇರು ಮಸ್ತ್ ಸುಮಾರು ವರ್ಷ ಅಂಡವು 10-15 ನಾವು ರಾಜೇಶ್ ಅಣ್ಣ ಇತ್ತೇರು ಆರೆ ಇಂಕ್ ಮಸ್ತ್ ಒಂದು ಮಲ್ತಿನಾರು. ಮುರಣಿ ಕೂಡ ಆರೆ ಈ ವೇದಿಕೆಯಲ್ಲಿ ಎತ್ತೊಂದು ಕಂತಿನಾರು. ಇಂಕ್ ಮಸ್ತ್ ಖುಷಿ. ನಮ್ಮ ಟಿವಿದ ಪ್ರತಿ ಪ್ರೋಗ್ರಾಮ್ಲ ಬಹಳ ಸುಂದರವಾದ ಮೂಡಿ ಬರೋದುಂಡು. ಅಂಚನೆ ಡ್ಯಾನ್ಸ್, ಮಮ್ಮಿ ಡ್ಯಾನ್ಸ್, ಇಂಕ್ಲು ಧಾರಾವಾಹಿ ಇಂಕ್ ತೂಪುನೇಜಿ ಇಂಕ್ ಜನಪ್ರತಿನಿಧಿ ಅವೇ ರಾತ್ರಿ ಪಗೆಲ್ ಅವೇ ಬೇಲೆ ಅವೇ ಫೋನು ಅವೇ ಪಾರ್ಟಿ ತೂಪುಜಿ ಏರಿಗೆ ಏತು ಪೊರ್ತುಗು ಲೆತ್ತಂಡಲ್ಲ ಯಾಂಪೋದು ಅಕ್ಲೆನ ಬೇಲೆ ಮಲ್ತದ ಕೊರ್ಪೆ ನನ್ನ ಭಗವಂತೆ ನನ್ನನಾತು ಬೇಲೆ ಮಲ್ಪೆರೆ ಅವಕಾಶ ಕೋರಡು ಪಂಡದು ದೇವಡ ನಟ್ಟೊಂದುಲ್ಲೆ ಅಂಚೆ ನಿಕ್ಲಿನ ಟಿವಿಗೆ ಯಾನು ಸೊನ್ಮೆ ಸಣ್ಣ ಒಂದು ಚಂದ ಒಂದುಲ್ಲೆ ಇಂಕ ಮಸ್ತ್ ಖುಷಿ ಆದೊಂದುಂಡು. ರೂಪೇಶ್ನೊಟ್ಟಿಗೆ ಯಾನು ಆ್ಯಕ್ಟ್ ಮಾಡ್ತದೆ ಎಲ್ಲಿಯ ಕಿನ್ನೆ ಆ್ಯಕ್ಟ್ ರಡ್ಡಿ ಆಕ್ಲಾರ್ನೊಟ್ಟಿಗೆ ಮಲ್ತಿದೆ ನನ್ನೆಲ್ಲ ಒಂಜಿ ರಡ್ಡಿ ಅವಕಾಶ ಕೊರೋಣ ಇಂಕ ಮಸ್ತ್ ಖುಷಿ ಯಾನು ಮಲ್ಪೆ ಬಣ್ಣದಕ್ಕೆ ಏನೊಂದುಲ್ಲೆ ಈ ಸಂದರ್ಭಡು. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಅಗ್ರಿಮೆಂಟ್ ಕಂದು ಇತ್ತೇನೆ ಸೈನ್ ಮಾಡೋದಲ್ಲಿ ಎನಿವೇಸ್ ಖಂಡಿತ ಗಾಯನಾಥ ಅವಕಾಶ ತಿಕ್ಕಲೆ ಕಾವಡಿ ಆನಂದ್ ಟ್ರೈ ಮಲ್ಪೆ. ಸೊ ಜನಪ್ರತಿನಿಧಿ ಆದ ಇರ್ ಬಂಡರು ಜನಕುಲ ಏತು ಅಲ್ಲ ಪುಗರು ಜೇರು ಬಟ್ ಜನಪ್ರತಿನಿಧಿ ಆದ ಗೊತ್ತುಜಿ ಆ್ಯಂಡ್ ಇರ್ ಮಲ್ತಿನ ಸಾಧನೆಗೆ ಪ್ರತಿ ಒರಿ ತುಳುವೆಲ, ಪ್ರತಿ ಒರಿ ಕನ್ನಡಿಗೆಲ, ಪ್ರತಿ ಒರಿ ಭಾರತೀಯಲ ಪೆರ್ಮೇಡ್ ಬಂದ್ಬೇರಿ ನಮ್ಮ ಗೀತಾಬಾಯಿ ಬಂದು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ಸ್ ಅ ಲಾಟ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಬಹುಶಃ ಈ ಒಂದು ವೇದಿಕೆ ಮಸ್ತ್ ಅರ್ಥಗರ್ಭಿತವಾದ ಮೂಡ್ದು ಬರೋದು ಯಾಕೆ ಬಂಡ ಒಂಜಿ ಮೇಟ್ ಅಮ್ಮ ನಕ್ಲಿಗೆ ಒಂಜಿ ಅವಕಾಶ ಆಯಿತು. ಒಟ್ಟಿಗೂ ಸಾಧನ ಮಲ್ತಿನಂಚಿನ ಅಮ್ಮ ನಕ್ಲಿನ ಮೂಲ ಲೆತ್ತದ ಗೌರವ ಕೊರ್ಪುನ ಅಂಚಿನ ಒಂಜಿ ಅದ್ಭುತವಾದ ಅಂಚಿನ ಅವಕಾಶ ಅಂತ ಪಂಡ್ರೆ ಮಸ್ತ್ ಖುಷಿ ಆವೊಂದುಂಡು. ಸೊ ಈತ ಗೀತಾಬಾಯಿ ಬತ್ತೇರು ಅವ ಬಕ್ಕ ನನದುಂಬುಗು ವೇದಿಕೆಗೆ ಬರ್ಪುನ ಅಂಚಿನ ಒಂಜಿ ಮಹಿಳೆನ ಬಗ್ಗೆ ಯಾನು ಪನ್ಪುಂಡು ದಾಂಡ. ಬಹುಶಃ ಆರ್ನ ಪುದರ್ ಬಂದಾಗ ನಿಕ್ಲ ಸೋಷಿಯಲ್ ಮೀಡಿಯಾ ಮಸ್ತ್ ತೂದುಪ್ಪ ಆರ್ನ ವೀಡಿಯೋಸ್ ಆದುಪ್ಪು ಆರು ನರಮಾನ್ಯನ ಹೇತು ಮೋಕೆ ಅಲ್ಪೇರೊಂದು ಗೊತ್ತುಜಿ ಆಣ ಮೂಕ ಪ್ರಾಣಿಲೆಗ್ ಆರ್ ನಿಜವಾಯನ ಒಂಜಿ ಅಮ್ಮ ಆದುಲ್ಲೇರೆ. ಸೊ ಅಂಚಿನಾರೇನು ವೇದಿಕೆಗೆ ಲೆಪ್ಪುನೇ ಪೊರ್ಲು ಆಣ ಇತ್ತ ಪಿರೌಡು ಉಪ್ಪುನಂಚಿನ ಒಂಜಿ ಕತೆ ದಾದ ಪಂಡ ಆರು ಅರ್ನ ನಮ್ಮ ಟಿವಿದ ಜರ್ನಿ ಶುರು ಮಲ್ದಿನಿ ಇಂದುವೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಪನ್ಪುನಂಚಿನ ಒಂಜಿ ವೇದಿಕೆದ ಮುಖೇನ ಅವೆಂಗ್ಲೆ ಖುಷಿ ಉಂಡಾರು ಏತು ಮೂಕ ಪ್ರಾಣಿದ ಸೇವೆ ಮಂತಲ್ಲ ಎಂಗಲ್ನ ಒಂಜಿ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಕುಟುಂಬದಾರ ಅಂದು ಪಂಡ್ರೆ ದಟ್ ಇಸ್ ನಾನು ಅದು ದ್ಯಾನ್ ರಜನಿ ಶೆಟ್ಟಿ ಪನ್ಪುನಂಚಿನ ಒಂಜಿ ಪುದರ್ ಪ್ರತಿ ಒರಿ ಎಡ್ಡ ಮನಸ್ಸದ ಆಗಲ ಮುಟ್ಟಿನಂಚಿನ ಒಂಜಿ ಪುದರ್ ಅಂತ ಪನಲ್ಲಿ ಯಾರು ಎತ್ತೋ ಮೂಕ ಪ್ರಾಣಿಗಳಿಗೆ ಪ್ರತಿ ದಿನ ಬಡವನು ನೇಗಿ ಸಾವನಂಚಿನ ಒಂಜಿ ಬೇಲೆನ್ ಮಂತೊಂದುಲ್ಲೇರೆ. ಸೊ ಅರನ್ನು ವೇದಿಕೆಗೆ ಲೆಪ್ಪನೆಗೆ ದುಂಬು ಆರ್ ಮಲ್ತಿನಂಚಿನ ಸಾಧನೆ ದಾದ ಐದ ಬಗ್ಗೆ ಒಂಜಿ ವೀಟಿಂಡು. ಮಂಗಳೂರಿನ ಬಳ್ಳಾಲ್ಬಾಗ್ನಲ್ಲಿರುವ ಚಿಕ್ಕ ಬಾಡಿಗೆ ಮನೆಯಲ್ಲಿ ಸಾಕು ಪ್ರಾಣಿಗಳೊಂದಿಗೆ ವಾಸವಾಗಿರುವ ನಮ್ಮ ರಜನಿ ಶೆಟ್ಟಿ ಅದೆಷ್ಟೋ ಶ್ವಾನಗಳಿಗೆ ಅನ್ನ ಹಾಕಿ ಪೋಷಿಸಿದ ಮಹಾತಾಯಿ. ನಮ್ಮ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 4ರ ಸ್ಪರ್ಧೆ ಕೂಡ ಹೌದು. ನಮ್ಮ ತಾಯಂದಿರ ವೇದಿಕೆಯಲ್ಲಿ ನೃತ್ಯ ಮಾಡಿದ ಈ ತಾಯಿ ಅದೆಷ್ಟೋ ವರ್ಷಗಳಿಂದ ಬೀದಿ ನಾಯಿಗಳಿಗೆ ಅನ್ನ ಹಾಕುವ ಕೆಲಸವನ್ನ ತಮ್ಮ ಕುಟುಂಬದ ಸಹಕಾರದೊಂದಿಗೆ ಮಾಡ್ತಾ ಬಂದಿದ್ದಾರೆ. ಮೂಕ ಪ್ರಾಣಿಗಳಲ್ಲಿ ಕಾಡುವ ಅನಾಥ ಪ್ರಜ್ಞೆ ದೂರವಿರಿಸಿದ್ದಾಳೆ. ಇಲ್ಲಾಡು ಒರಿದಿನ
ವೇಸ್ಟ್ ನಿಕುಲ್ ಡಸ್ಟ್ಬಿನ್ಗೆ ಪಾಡಂತೆ ನಿಕ್ಲನ ಇಲ್ಲದ ಪಿದೈ ಅಂಗಡ್ದ ಪಿದೈ ನಿಕುಲ್ ಓಲ್ ನಾಯಿ ಉಂಡು ಗೊತ್ತುಂಡು ಅವಳು ಒಂಜಿ ದಕ್ಕಲೆ ಪ್ಲೀಸ್ ದಿನಕ್ಕೆ 1 ಲೀಟರ್ ಅಂಡಲ ನೀರು ನಿಕುಲ್ ನಿಕ್ಲನ ಇಲ್ಲ ಪಿದೈದಿಲ್ಲ ಸೊ ಪಕ್ಕಿಲು ನಾಯಿಲ ಅಂಡಲ ಒಂಜಿ ಪರಾಡು ಲೇಪಂಡ ಲೈಫ್ ಬಡವ್ ಬೊಕ್ಕ ನೀರಿಡ್ದು ಮಿತ್ತು ದಾಳ ಇಜ್ಜಿ ಸೊ ಎಂಕುಲ್ ಮಸ್ತ್ ಮಿಡಲ್ ಫ್ಯಾಮಿಲಿ ದಕ್ಕುಲು ದಾಳ ಎಂಕ್ಲರ ಆತಿ ಇಜ್ಜಿ ಆಂಡಲ ಎಂಕುಲೊಂದು ಕೆಲಸ ಮಂತೊಂದುಳ್ಳ ದಾಯಪಂಡ ಎನಿಮಲ್ ಪ್ರಾಣಿಲು ಬದುಕಾಡು ಪಂಡದು ಸೊ ನಿಕ್ಕುಲು ಇತ್ತಿನ ಕುಲ ಆವಡೆ ಇಜ್ಜನಿನ ಕುಲ ಆವಡು ಮನಸ್ಸುಡೊಂಜಿ ಎಡ್ಡೆ ಫೀಲಿಂಗ್ ಇದು ಪ್ರಾಣಿಲಿಗೆ ಬದುಕಾಲೆ ಏತ್ ಸಾಧ್ಯ ಉಂಡು ಆತ ನಿಕ್ಕುಲು ಹೆಲ್ಪ್ ಆಲೆ ಎಂಕ್ಲೆಗೆ ಆಲೆ ಅನ್ ಪನ್ಪುಜಿ ಏರೆಗಳ ನಿಕ್ಕುಲು ಒಂಜಿ ಎನಿಮಲ್ಗೆ ಹೆಲ್ಪ್ ಆಲೆ ನಿಕ್ಲೆಡ್ದು ಸಾಧ್ಯ ಉಂಡ ನಿಕ್ಕುಲು ಮನ್ಪುಜಿ. ಅಪಘಾತದಲ್ಲಿ ಗಾಯಗೊಂಡ ನಾಯಿ ಬೆಕ್ಕುಗಳನ್ನು ತಂದು ಚಿಕಿತ್ಸೆ ನೀಡಿ ಪೋಷಿಸುವ ಈಕೆ ಅದರಲ್ಲೇ ಸಂತೋಷವನ್ನ ಕಾಣ್ತಾ ಇದ್ದಾರೆ. ದಿನಂಪ್ರತಿ 10 ಕೆಜಿಗೂ ಅಧಿಕ ಆಹಾರ ತಯಾರಿಸುವ ಈಕೆ ದಿನಂಪ್ರತಿ ಮಂಗಳೂರು ನಗರದಲ್ಲಿ 500ಕ್ಕೂ ಅಧಿಕ ಶ್ವಾನಗಳಿಗೆ ಮಧ್ಯರಾತ್ರಿಯೂ ಎನ್ನದೇ ಆಹಾರ ಹಾಕೋದನ್ನ ಕಾಣಬಹುದಾಗಿದೆ. ನಾಯಿ, ಬೆಕ್ಕು, ಬಾವಲಿ, ಗಿಡುಗ, ಹಾವು ವಿಷ ಜಂತುಗಳಿದ್ರೂ ಈಕೆ ಅವುಗಳ ಸೇವೆಗೆ ಸದಾ ಸಿದ್ಧ ಎನ್ನುವುದನ್ನು ತೋರಿಸಿದ್ದಾರೆ. ಡೈಲಿ 8 to 7 kgs ರೈಸ್ ಕಂತದ್ದು ಚಿಕನ್ ಒಟ್ಟಿಗೆ ಬಾಯ್ಲ್ ಮಾಡಿ ಚಿಕನ್ ಇಜ್ಜಿನ ಶಾಪ್ಡ್ ಮಿಲ್ಕ್ ಕಂತದ್ದು ಡೈಲಿ ಪಾಡ್ದು ಮಿಲ್ಕ್ ಮಸ್ತ್ ಪಾಡ್ರೆ ಆತಂದು ಇಜ್ಜಿ ಲೈಕ್ ಚೂರಣೆಲ್ಲ ಮಿಲ್ಕ್ ರೈಸ್ಗೂ ಮಿಲ್ಕ್ದ ಟೇಸ್ಟ್ ಬರೋಡು ಬಂದು ಚೂರಣೆಲ್ಲ ಪಾಡ್ದು ಬಿಡ್ಪ ಡೈಲಿ ಅನ್ನಾಗ ಡೈಲಿ ಒಂದು ಆ್ಯಪುಣಿಂಗ್ಲೆ ಡೈಲಿ ನಾಟ್ ಇವನ್ 1 day ಮಿಸ್ಸಿಂಗ್ ಇತ್ತು ಅಂಚು ಅಲ್ಲ ಅದು ಪೋಡು 1 day ಮಿಸ್ ಅನ್ಪಂದು ಲೈಕ್ ಪೋಯರೆ ನಾ ಇಜ್ಜಿ ಬಂದು ಇಂಕ್ಲಿ ಏರ್ ಪೋಯ್ಜಿನ ಯಾಮ್ ಇಜ್ಜಿನ ಮಮ್ಮಿ ಇಜ್ಜಿನ ಪಪ್ಪ ಏರಾಂಡ ಒರಿಯಾಂಡಲ್ಲ ಪೋದು ಪಾಡೊಂದು ಬರ್ತೆ ದಪ್ಪಣ ಅಕುಲ್ ತೂ ಒಂದು ಪರ್ ಓಲಾಂಡಲ್ಲ ಹೊರ ಇರ್ ನುಪ್ಪು ಪಾಂಡ ಹೂ ಅನಿಮಲ್ಸ್ಗ್ಲ ಅಕುಲ್ ಒಂದೇ ಪ್ಲೇಸ್ ಕೂಡ ಫುಡ್ ಗುಂತ ಒಂದು ಪೇರು ಕೂಡ ಪ್ಲೇಸ್ ಬುಡ್ದು ಪಕ್ಕ ನಾಯಿಲು ಕುಚ್ಚಲು ಏತ್ ದಾದಕ್ಕೆ ಏನಿದ್ರು ಪ್ರಾಣಿಲು ಜಸ್ಟ್ ಒಂಜಿ ಫುಡ್ ನಿಕ್ಲೇನ ಕಾಸ್ಲಕ್ಕೆ ಏನಿದ್ರು ವೆಲ್ತ್ಲಕ್ಕೆ ಏನಿದ್ರು ದಾಲೇಜ್ ನಿಕ್ಲೇನ ಪ್ರಾಫಿಟ್ ಇಲ್ಲಕ್ಕೆ ನಿಕ್ಲೆ ಜಾಗೆಲ್ಲಕ್ಕೆ ಇಲ್ಲ 19 ಜಸ್ಟ್ ಒಂಜಿ ಫುಡ್ ಆತೆ. ಒಮ್ಮೆ ಮಂಗಳೂರು ನಗರ ಮಧ್ಯಭಾಗದಲ್ಲಿ ಪಾಳು ಬಿದ್ದ ಬಾವಿಗೆ ಬೆಕ್ಕು ಹಾಗೂ ನಾಯಿ ಬಿದ್ದ ಸಂದರ್ಭದಲ್ಲಿ ತಮ್ಮ ಪ್ರಾಣದ ಹಂಗನ್ನ ತೊರೆದು ಬಾವಿಗೆ ಇಳಿದು ಅದನ್ನು ರಕ್ಷಿಸಿದ ರಜನಿ ಶೆಟ್ಟಿ ಸಾರ್ವಜನಿಕರ ಪ್ರಶಂಸೆಗೂ ಪಾತ್ರರಾಗಿದ್ದಾರೆ. ಅಲ್ಲದೆ ಅನೇಕ ಸಂಘ ಸಂಸ್ಥೆಗಳ ಸನ್ಮಾನಕ್ಕೂ ಭಾಜನರಾಗಿದ್ದಾರೆ. ಮೂಕ ಪ್ರಾಣಿಗಳನ್ನ ಮಕ್ಕಳಂತೆ ಸಾಕುವ ಈ ಮಹಾತಾಯಿಗೆ ನಮ್ಮಿ ವೇದಿಕೆಯಲ್ಲಿ ನಮ್ಮ ಟಿವಿ ಬಳಗದಿಂದ ಸನ್ಮಾನ. ನರಮಾನ್ಯ ಅಣ್ಣ ನಂಗೆ ಗೊತ್ತು ನರಮಾನ್ಯಾಗ ಏದು ದಿಕ್ಕಲ್ಲ ಕಮ್ಮಿ ಫೋನ್ ಬೋರ್ಡು ಕಾಸು ಬೋರ್ಡು ಇಲ್ಲು ಬೋರ್ಡು ತಿಂದರೆ ಫುಡ್ ಬೋರ್ಡು ಡ್ರೆಸ್ ಬೋರ್ಡು ಕಾರ್ ಬೋರ್ಡು ಬೈಕ್ ಬೋರ್ಡು ಅವು ಒಂದು ಬೋರ್ಡೇ ಬಟ್ ಮೂಕ ಪ್ರಾಣಿಯಲ್ಲಿ ಕೇನು ಅವಳ ಕೇನು ಅವು ಎಕ್ಸ್ಪೆಕ್ಟ್ ಮಲ್ಪುನು ನೀರು ಬೊಕ್ಕ ಆಹಾರ ಮಾತ್ರ ಆ ಒಂದು ಸೇವೆಯನ್ನು ಮಲ್ತೊಂದು ಪುನಂಚಿನ ನಮ್ಮ ರಜನೀಶ್ ಶೆಟ್ಟಿ ದಯಮಲ್ತದ ಕುಲ್ಲೋಡು ಬಹುಶಃ ಇತ್ತದ ಕಾಲೋಡು ನರಮಾನಿ ಉಪಕಾರ ಮಲ್ಪುನನೇ ಬಂಗದ ವಿಚಾರ ಅಂಚೊಪ್ಪನಾಗ ಮೂಕ ಪ್ರಾಣಿಲೆಗ್ ಯಾನ್ ತೆರಿನ ಮಟ್ಟ ಕೊಂಚ ಎನ್ಮನೂದು ನಾಯಿಲೊಗಿರು ವನಸ್ಪಾಡು ಪ್ರತಿದಿನ ಭಾರಿ ಮಲ್ಲ ವಿಷಯ ನಮ್ಮ ಬಂಜಿಗೆ ಪಾಟ್ನೇ ಮಲ್ಲ ವಿಷಯ ಅಂಚೊಪ್ಪನಾಗ ಎನ್ಮನೂದು ನಾಯಿಲು ಅಕ್ಲಿಗೆ ಕನ್ಫ್ಯೂಸ್ ಆಗುದು ಏರು ಈ ನನ್ನ ಬರೋದಿಲ್ಲ ಡೈಲಿ ಬಟ್ ಎನಿವೇಸ್ ದೇವರ್ ಡೆಫಿನೆಟ್ಲಿ ಡ್ಯಾನ್ಸ್ ಪಡೆ ಸೊ ನಮ್ಮ ಟಿವಿದ ಪರವಾದ ಎಂಕಲ್ ಒಂಜಿ ಪೆರ್ಮೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ದ 6 ಸದಸ್ಯ ಎಂದು ಪಂಡ್ರೆ ಸೊ ಅವರಿಗೆ ನಮ್ಮ ಟಿವಿದ ಪರವಾದ ಮಾಮಲ್ಲ ಮಟ್ಟದ ಒಂಜಿ ಸನ್ಮಾನ ಎಲ್ಲಿ ಆಂಡ್ಲ ಮಲ್ಲ ಮನಸ್ಸದ ಸನ್ಮಾನ ಅಂಚಾದ ಮಾಮಲ್ಲ ಮಟ್ಟದ ಸನ್ಮಾನ ಅಂತ ಬರೋದಿಲ್ಲ ಖಂಡಿತವಾದ್ಲ ಸೌಜನ್ಯ ಹೆಗ್ಡೆ ಅಂಚನೆ ಮಾನಸ್ ಮೇಡಮ್ ದಯಮಲ್ತು ದುಂಬರಡು ನಮ್ಮ ಟಿವಿದ ಪರವಾದ ಸೊ ದಯಮಲ್ತದ ಜೋರಾನ ಚಪ್ಪಾಳೆ ಕೊರಡು ಆ್ಯಂಡ್ ನಮ್ಮ ಟಿವಿದ ಬಗೆಡ್ದು ಕೊಡ್ಪುನ ಅಂಚಿನ ಒಂದು ಮಾನಾದಿಗೆ ಬಹುಶಃ ಪ್ರತಿ ಒರಿಯಗ್ಲ ಈ ಸಾಧನ ಮಲ್ಪರ ಆವಂದುಪ್ಪು ಆಣ ನಮ್ಮ ಒಂಜಿ ಬೇಲೆ ಮನ್ಪುಲೆ ದಾದ ಪಣ್ಣದ ಆಣ ಇಂಚಿನ ಬೇಲೆ ಮನ್ಪುನಗ್ಲು ಉಪ್ಪುನಾಗ ಅಕ್ಲೆಗ್ ನಮ್ಮ ಕೈಡ್ದು ದಾದ ಮನ್ಪುಲಿ ದಾದಲ್ನ ರೈಸ ಆತನಾಡ ಅಕ್ಲಿಗೆ ದಾದ ಅಗತ್ಯ ಉಪ್ಪುನಂಚಿನ ಸಾಮಾನು ದಾದ ಉಪ್ಪುನ ಐನ್ ಕೊರಲಿ ಅವಲ ಐಜಿನ ಅಟ್ಲೀಸ್ಟ್ ಒಂದು ಚಪ್ಪಾಳೆ ಅಂಗ್ಲ ಕೊರಲಿ ಪ್ರೋತ್ಸಾಹ ಮಲ್ಪುಗ ಏರೆಡ್ಡ ಬೇಲೆ ಮಲ್ಪುರ ಅಕ್ಲಿಗೆ ಖಂಡಿತವಾದ್ಲ ಅರ್ನ ಮಸ್ತ್ ಕನಸುಂಡು ಮಾತು ಆಯ್ನಾತ್ ಬೇಗ ನನಸಾಬ್ಲಕ್ಕ ಆವಡು ದೇವ್ರು ಖಂಡಿತವಾದ್ಲ ಅರೆಗೆ ಎಡ್ಡೆ ಮಲ್ಪಡು
ಮೂಕ ಪ್ರಾಣಿಗಳನ್ನು ಆ ರೀತಿ ಮೋಕೆ ಮಲ್ಪಡ್ದಾಂಡ ಆತೊಂಜಿ ಮಲ್ಲ ಮನಸ್ಸು ಬೋಡ್ಗೆ ಆ ಮನಸ್ಸನ್ನು ದೇವರೇ ಕೊಡ್ತೀರಿ. ಆ್ಯಂಡ್ ಒಂಜಿ ರಡ್ಡು ಪಾತೆರ ಸುರುಕಾದ ಒಂಜಿ ಪನ ಹುಡುಗಿರಕ್ಕಿಂತ ಇಂಚ ಸ್ಟಾರ್ಟ್ ಆನಂದ್ ಈ ನಮ್ಮ ಊರುಡ್ನ ಮತ್ತು ಎದೋ ಜನ ಕಲ್ದಕ್ವೇರು ನಾಯಕ ಟೈಮ್ ಆದ್ ಸೊ ಆಗಲೇ ಖುಷಿ ಆಪುಣ ಅವು ಮತ್ತು ತೂನಾಗ ಬಟ್ ಅಂಚಿನ ಸಮಾಜಡ್ ಇರಕ್ಕೆ ದಾಯಗಾಂಡಿ ಈ ನಾಯಿಗೆ ನುಪ್ಪಾಡೋಡು ಅವಲ ದಿನ ಕೊಂಚ ಎನ್ಮನೂದು ನಾಯಿಗೆ ನುಪ್ಪಾಡೋಡು ದಾಯಗ ಅಂಚಾಣಿರಿ ಐ ಮೀನ್ ನಾವು ಒಲ್ತ್ರದು ಶುರು ಆಂಡ್ ಎಂಕ್ ಎಲ್ಲಿರ್ದೆ ಒಂಜಿ ಪ್ರಾಣಿ ಪಂಡ ಇಷ್ಟ ಇತ್ತಂಡ ಯಾನ್ ದುಂಬುಲ ಫೀಡ್ ಮಂತದೆ ಈತು ಮಂತಿದಿಜಿ ಒಂಜಿ ಇರೇ ಗೊತ್ತುಂಡೆ ಡ್ಯಾನ್ಸ್ ಮಮ್ಮಿಗೂ ಬತ್ತಿ ಬೊಕ್ಕನೆ ಜನಕ್ಲೆಗೆ ಎನ್ನ ವಿಷಯ ಗೊತ್ತಾಯಿನಿ ಸೊ ಎನ್ನ ಜರ್ನಿ ಮುಲ್ತಿಡ್ದು ಸ್ಟಾರ್ಟ್ ಆಯ್ನಿ ಜಿನ ಯಾನ್ ಇತ್ತು ವರ್ಷಡ್ ಫ್ರಮ್ 13 years ಯಾನ್ ಅನಿಮಲ್ ರೆಸ್ಕ್ಯೂ ಫೀಡಿಂಗ್ ಮಂತೊಂದು ಲ್ಯಾಂಡಲ್ಲ ಒರಿಯಗ್ಲ ಗೊತ್ತಿಜ್ಜನ್ನೆ ಮಂತೊಂದಿತ್ತೆ ಅಂಡ ಈ ನಮ್ಮ ಟಿ ವಿ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ಗೆ ಬತ್ತಿ ಬೊಕ್ಕ ಎನ್ನ ಲೆವೆಲ್ ಚೇಂಜ್ ಆಂಡು ಸರ್ ಯಾನಿನಿ ಒಲ್ತುಡ್ಲ ವಾ ಒಂದು ಸ್ಟೇಜ್ ಉಡುಲ್ಲ ಅವತ್ತನ್ನೆನ ಪ್ರಾಣಿಲು ಕೆಲವು ಬದುಕಿದೇರು ಇನಿ ಇರ್ನೂದು ನಾಯಿಡ್ದು ಎನ್ಮನೋದು ನಾಯಿಗೆ ಈ ನಮ್ಮ ಟಿ ವಿದ ಹೆಲ್ಪ್ ಮುಖಾಂತರ ಎನ್ನ ಒಂದು ವಿಷಯ ತೆರಿಪಾಯಿನೇಟ ಹತ್ರ ಮಸ್ತ್ ಹೆಲ್ಪ್ ತಿಕ್ಕೊಂಡು ಮಸ್ತ್ ಪ್ರಾಣಿ ಬದುಕಿಯ ಎಂಕ್ ಒಂಜಿ ಮಸ್ತ್ ಒಂಜಿ ರೆಸ್ಪೆಕ್ಟ್ಲ ತಿಕ್ಕೊಂಡು ಸೊ ಇದು ಎನ್ನ ಪೂರ ಈ ಒಂಜಿ ಪ್ರಾಣಿಗೆ ಎನ್ನ ಒಂಜಿ ಫ್ಯಾಮ್ಲಿಗೆ ರೆಸ್ಪೆಕ್ಟ್ ಎಂಕ್ಟ ರೆಸ್ಪೆಕ್ಟ್ಗೆ ನಮ್ಮ ಟಿ ವಿದ ಪೂರ ಟೀಮ್ಗೆ ದೊಕ್ಕೆ ಹೆಲ್ಪ್ ಮಂತಿನಕ್ಲೆಗೆ ಮಸ್ತ್ ಮಸ್ತ್ ಥ್ಯಾಂಕ್ಸ್ ಬಂತೆ ಯಾನ್ ಎಸ್ ಥ್ಯಾಂಕ್ ಯು ಸೋ ಮಚ್ ದೇವರಿಗೆ ಇಂಚಿನ ಆರೋಗ್ಯ ಐಶ್ವರ್ಯ ಸರ್ವಸುಖ ಸಂಪತ್ತು ಸೌಭಾಗ್ಯ ನೆಮ್ಮದಿ ಮಾತ ಕೊರಡು ಎಡ್ಡೆ ಅವಾರ್ಡ್ ಥ್ಯಾಂಕ್ ಯು ಸೋ ಮಚ್ ನಾನು ಆನಂದ ಫ್ರೀ ಉಪ್ನಾಗ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಕೊಡೋರ ಬಲೆಯಿರಿ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಇರ್ನ ಕಂಡನ್ನ ಬಗ್ಗೆ ಆ್ಯಂಡ್ ಇರ್ನ ಫ್ಯಾಮಿಲಿದ ಬಗ್ಗೆ ನಾನು ಡೆಫಿನೆಟ್ಲಿ ಪನೋಡಿ ಯಾನೊಂದು ದಿನ ಇಲ್ಲಡೆ ಬತ್ತಿದ್ದೆ ನಮ್ಮ ಇಲ್ಲಡೆ ಎಂಜಾಯ್ ಬಂಡ ರೆಗ್ಯುಲರ್ಲಿ ಎಂಜಾಯ್ ಪುಂಡು ಬಂಡ ಇಲ್ಲಿ ನಿಲೀಗೆ ನರವ ನಿಲು ಒಂಜಿ ಬರೀಟು ನಾಯಿ ಉಪ್ಪುಣು ಬಟ್ ಮೆರ್ನ ಇಲ್ಲ ಡಿಫ್ರೆಂಟ್ ಇಲ್ಲಿ ನಿಲೀಗೆ ನಾಯಿ ಉಪ್ಪುಣು ಮೇಕಲು ಮಾತ್ರ ಬರೀಟು ಒಂದು ಉಪ್ಪೇರು ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್ ಎಡ ಅವಾರ್ಡ್ ಥ್ಯಾಂಕ್ ಯು ಸೋ ಮಚ್ ಖಂಡಿತವಾದ ನಮ್ಮ ಟಿವಿದ ಒಂದು ಮಲ್ಲ ಪ್ರಯತ್ನ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಪನ್ಪುನಂಚಿನ ಒಂದು ವೇದಿಕೆ ಆಯಿಟ್ಟು ರಡ್ಡು ಸೀಸನ್ ವಿನ್ನರ್ ನಕಲ್ ನಮ್ಮೊಟ್ಟಿಗೂ ಇನ್ನು ಪ್ರೇಕ್ಷಕರಾದ ಬೈದಾರೆ ಅಕ್ಲೇನು ಇಡೀ ಎತ್ತದ ಪೂತ ಗುಚ್ಚ ಕೊರ್ಪುನಂಚಿನ ಒಂಜಿ ವಿಚಾರ ಸೊ ಸುರುಕಾದ ಜೀವಿತ ಶಂಕರ್ ದಯಮಲ್ತದ ವೇದಿಕೆಗೆ ಬರೋಡು ಒಂದು ಕೇನೊಂದಿಲ್ಲ ಸೀಸನ್ 4 ಅಂದೇತ ವಿನ್ನರ್ ಸೊ ಇನ್ನು ಪ್ರೇಕ್ಷಕರನ್ನ ಸೀಟ್ ಹಿಡ್ಕೊಳ್ಳೋದು ಆರು ಈ ಕಾರ್ಯಕ್ರಮದ ಒಂಜಿ ಟೆಲಿಕಾಸ್ಟ್ ದಾದ ನಾನು ತುಯರ ಬೈದಾರೆ ಸೊ ಜೋರಾನ ಚಪ್ಪಾಳೆ ಕೊರ ಪ್ಲೀಸ್ ವೆಲ್ಕಮ್ ಜೀವಿತ ಶಂಕರ್. ಅಂಚನೆ ಸೀಸನ್ 2ದ ವಿನ್ನರ್ಲ ನಮ್ಮೊಟ್ಟಿಗೂ ಸುಮಾ ಮೇಡಮ್ ಸೊ ಆರ್ಲ ದಯಮಲ್ತದ ವೇದಿಕೆಗೆ ಬರೋಡು ಜೋರಾನ ಚಪ್ಪಾಳದ ಒಟ್ಟಿಗೂ ಅರನ್ನು ವೇದಿಕೆಗೆ ಎದುಕೊಂಡ್ಗ ಅರೆಗ್ಲ ನೆಂಪುದ ಕಾಣಿಕೆದ ಒಟ್ಟಿಗೂ ಪೂತ ಗುಚ್ಚನ್ನು ಕೊರದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಲ್ತೊಂದಿಲ್ಲ ಸೀಸನ್ 2ತ ವೇದಿಕೆಯನ್ನು ನಡಗ ನಂಚಿನ ಒಂಜಿ ಪರ್ಫಾರ್ಮರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಅಸ್ ಥ್ಯಾಂಕ್ಸ್ ಅ ಲಾಟ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಂಚನೆ ನಮ್ಮೊಟ್ಟಿಗೂ ಒಂಜಿ ಸಿನಿಮಾ ನಟಿಯುಲೇರು ಶೈಲಶ್ರೀ ದಯಮಲ್ತಾರ್ ವೇದಿಕೆಗೆ ಬರೋಡು ಶೈಲಶ್ರೀಂದ ಪನ್ನಗ ಒಂದು ಮೊಟ್ಟೆಯ ಕತೆ ಪನ್ಪುರ ಅಂಚನ ಒಂದು ಸೂಪರ್ ಡೂಪರ್ ಹಿಟ್ ಸಿನಿಮಾ ಇತ್ತಂದ್ರೆ ಸೊ ಐತ ಬಗೆಟ್ ಖಂಡಿತವಾದ್ಲ ಪ್ರತಿ ಓರಿ ತುಳುವಾಗಲ ಅದನ್ನ ನಮ್ಮ ಊರ್ದಾಗ್ಲೆಗ್ಲ ಒಂಜಿ ಖುಷಿ ಉಪ್ಪುನ ಅಂಚಿನ ಒಂಜಿ ಸಿನಿಮಾ ಅಂತ ಪನೋಲಿ ಪೆರ್ಮೆ ಉಪ್ಪುನ ಅಂಚಿನ ಸಿನಿಮಾ ಆ ಸಿನಿಮಾದ ನಾಯಕಿ ನಟಿ ಶೈಲಶ್ರೀ ದಯಮಲ್ತದ ವೇದಿಕೆಗೆ ಬರೋಡು ಆ್ಯಂಡ್ ಅವ್ರನ್ನ ನನಾತ ಸಿನಿಮಾ ಬರೋದು ಲೈಕ್ ಮಾತೆಗ್ಲ ಆಲ್ ದಿ ಬೆಸ್ಟ್. Welcome back after the break to your favorite show that is Sun Premium Refined Sunflower Oil Dance Mummy Dance Season 5. So ಈ ಒಂದು ಸೀಸನ್ ದ ಒನ್ ಆಫ್ ದ ಎನರ್ಜೆಟಿಕ್ ಪರ್ಫಾರ್ಮರ್ ಪನ್ಪುನಂಚಿನ ಒಂದು ಪುಗಾರ್ತನ ಪಡೆಯನಂಚಿನ ನೀತಾ ಸುರೇಶ್ ಕಾಂತ್ ಸ್ಟಾರ್ಟಿಂಗ್ನ ಬಂದಿದ್ದೀರು ಎನರ್ಜಿಗೆ ಮೀನ್ ಕಾರಣ ಅದು ಬಟ್ ಇನ್ನೀ ಒಂಜಿ ಹಳ್ಳಿದ ಸೊಗಡನ್ನು ತೋಜವನಂಚಿನ ಪರ್ಫಾರ್ಮೆನ್ಸ್ ಪತ್ತೊಂದು ಬರೋದಿಲ್ಲ ಸೊ ಐಟ್ ಎಂಜಾಯ್ ಪುಣಾರ್ನ ಎನರ್ಜಿ ದಾದ ಮಾತ ಮಲ್ಪೇರು ವಾ ರೀತಿದ ಪರ್ಫಾರ್ಮೆನ್ಸ್ ಉಪ್ಪುಂಡು ಐಗೆ ಉತ್ತರ ಆರೆ ವೇದಿಕೆ ಕೊರ್ಪೇರು ಸೊ ಪ್ಲೀಸ್ ವೆಲ್ಕಮ್ ನೀತಾ ಸುರೇಶ್ ಕಾಂತ್. ಸುರತ್ಕಲ್ನ ಕೃಷ್ಣಾಪುರದ ನೀತಾಗೆ ಬಾಲ್ಯದಿಂದಲೇ ನೃತ್ಯದ ಬಗ್ಗೆ ತುಂಬಾ ಆಸಕ್ತಿ. ಶಾಲಾ ದಿನಗಳಲ್ಲಿ ನೃತ್ಯ ಕಲಿಬೇಕು ಎನ್ನೋ ಹಂಬಲದಿಂದ ಸುರತ್ಕಲ್ನ ರಿದಮ್ ನೃತ್ಯ ತರಗತಿಯಲ್ಲಿ ನೃತ್ಯ ಕಲಿತು ಸುಂದರ್ ಅವರ ಶಿಷ್ಯೆಯಾದ್ರು. ನೃತ್ಯದಿಂದಲೇ ಏನಾದ್ರೂ ಸಾಧಿಸಬೇಕು ಅನ್ನೋ ಛಲದಿಂದ ಚೆನ್ನೈನ ಕಾಲಿವುಡ್ಗೆ ಕಾಲಿಟ್ರು. అంటే అమలాపురం అంటే ఆహాపురం ఈ అంటే ఇచ్చాపురం ఈల కొట్టి లాగుతారు ఆంధ్రాజనం
ಹ್ಯಾಪಿ ಆ್ಯಕ್ಚುಲಿ. ಇಲ್ಲಿವರೆಗೆ ನಾನು ಎಕ್ಸ್ಪೆಕ್ಟೇಷನೇ ಇಲ್ಲ ನನಗೆ. ಈ ಥರ ಒಂದು ಕಮೆಂಟ್, ಒಳ್ಳೆ ಕಮೆಂಟ್ ಬಂತು, ಎಲ್ಲರೂ ಹ್ಯಾಪಿ ಆದರು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್, ಅದು ಕೂಡ 3 ಜಡ್ಜಸ್ ಒಂದೇ ಥರ ಹೇಳಿದರು. ಸೂಪರ್ ಅಂತ ಅಂದರೆ ನಂಗೆ ಮಾತೇ ಬರ್ತಿಲ್ಲ ಹೇಳೋಕ್ಕೆ. అంటే అమలాపురం, అంటే ఆహాపురం, ఈ అంటే ఇచ్చాపురం, వీళ్ళ కొట్టి లాగుతారు ఆంధ్రాజనం. హే ఆ అంటే అమలాపురం, అంటే ఆహాపురం, ఈ అంటే ఇచ్చాపురం, వీళ్ళ కొట్టి లాగుతారు ఆంధ్రాజనం. అంటే ముంగాపురం. ನಮ್ಮ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5ರ ಸ್ಪರ್ಧಿಯಾಗಿ ಸ್ಪರ್ಧಿಸಿ ಸಂಗೀತ ದಿಗ್ಗಜ SP ಬಾಲಸುಬ್ರಹ್ಮಣ್ಯಂ ಅವರ ಹಾಡಿಗೆ ನೃತ್ಯ ಪ್ರದರ್ಶನ ನೀಡಿ ನೃತ್ಯ ಪ್ರಿಯರ ಮನ ಗೆದ್ದದ್ದು ಹೀಗೆ. ಸುರೇಶ್ ಕಾಂತ್ ಅವರ ಕೈ ಹಿಡಿದ ನೀತಾ ಉದ್ಯೋಗ ನಿಮಿತ್ತ ಚೆನ್ನೈನಲ್ಲಿ ನೆಲೆಸಿ ಹಲವು ತಮಿಳು ಚಲನಚಿತ್ರಗಳಲ್ಲಿ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ನೃತ್ಯ ಸಂಯೋಜನೆ ಮಾಡಿದ ಅನುಭವ ಹೊಂದಿದ್ದಾರೆ. ನಮ್ಮಿ ತಾಯಂದಿರ ವೇದಿಕೆಯಲ್ಲಿ ರೆಟ್ರೋ ರೌಂಡ್ ನ ಅವರ ನೃತ್ಯ ಪ್ರದರ್ಶನವನ್ನ ನೋಡ್ಕೊಂಡು ಬನ್ನಿ. ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವೇದಿಕೆಗೆ ಮಂಗಳೂರಿನ ಪರ್ಲ್ಸ್ ಡ್ಯಾನ್ಸ್ ಅಕಾಡೆಮಿಯ ಪ್ರೀತೇಶ್ ನೃತ್ಯ ಸಂಯೋಜನೆಯಲ್ಲಿ ನೃತ್ಯ ನೀಡುತ್ತಾ ಬಂದ ನೀತಾ ಸುರೇಶ್ ಕಾಂತ್ ನಮ್ಮ ಕೊರಿಯೋಗ್ರಾಫರ್ ರೌಂಡ್ನಲ್ಲಿ ಅದ್ಭುತ ನೃತ್ಯ ಪ್ರದರ್ಶನ ನೀಡಿರೋದು ಹೀಗೆ. इतनी प्यारी हो सामने हम काबू में कैसे रहे. This is one of the best act for me. Wow. Thank you so much. One of the best. Superb. One of the best act in this season. ಈ ಒಂದು ಹಾಡಿಗೆ, ಅದರ ಭಾವಕ್ಕೆ, ಅವರ ಪ್ರತಿ ಮೂಮೆಂಟು ಆ ಹಾಡಿನ ಭಾವದಲ್ಲೇ ಇತ್ತು. ಹಾಗಾಗಿ ನಮಗೆ ಯಾವುದೋ ಒಂದು ಪ್ರಾಪ್ಸ್ ಬೇಕು, ಏನು ಬೇಕು ಅನ್ನಿಸ್ಲೇ ಇಲ್ಲ. ಅಂದರೆ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಒಂದು ಸ್ಟೆಪ್ನ ಮೂಲಕ, ನಮ್ಮ ಬಾಡಿಯ ಮೂಲಕವೇ ಒಂದು ಕ್ಯಾರೆಕ್ಟರನ್ನು ಪ್ರವೇಶಿಸುವುದಂದ್ರೆ ಹೀಗೆ ಇರಬೇಕು. ಪ್ರತಿಯೊಂದು ಹಾಡಿಗೂ ಅತ್ಯುತ್ತಮ ನೃತ್ಯವನ್ನ ಮೈಗೂಡಿಸಿಕೊಂಡ ನೀತಾ ಸುರೇಶ್ ಕಾಂತ್ ಪೂಜಿತಾ ಎಂಬ ಪುಟ್ಟ ಮಗುವಿನ ತಾಯಿ. ಪತಿ ಮತ್ತು ಕುಟುಂಬದವರ ಸಹಕಾರದೊಂದಿಗೆ ಅತ್ಯುತ್ತಮ ನೃತ್ಯ ಪ್ರದರ್ಶನ ನೀಡಿ ಇಂದು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಸೀಸನ್ 5ರ ಫೈನಲಿಸ್ಟ್ ಆಗಿದ್ದಾರೆ. अरे वो नीता, सुबह नहीं हुआ क्या? पता नहीं ये लड़की कब सुधरेगी. गाँव फिरने जाती है. पतंग संग उड़ गया बचपन, झनक झनक मन, डगर सुहानी रे. मैं अलबेली घूमूं अकेली, कोई पहेली हूँ मैं. हाँ मैं अलबेली घूमूं अकेली, कोई पहेली हूँ मैं. पगली हवाएं मुझे जहाँ भी ले जाए, इन हवाओं की सहेली हूँ मैं. तुम्हारा दिली हो, तुम्हें सजीली हो. हिरनी हूँ मन में, कली गुलशन में, शबनम कभी हूँ मैं, कभी हूँ शोला. शाम और सवेरे सौ रंग मेरे, मैं भी नहीं जानू आखिर हूँ मैं क्या. मैं अलबेली घूमूं
महारानी गांव घूमकर, इस उम्र में लड़की लड़की जैसी रहना चाहिए। 18 बरस की कंवारी कली थी, घूंघट में मुखड़ा छुपा के चली थी। 18 बरस की कंवारी कली थी, घूंघट में मुखड़ा छुपा के चली थी। हंसी गोरी जाने के खेत में, कोई चोरी जाने के खेत में। नाचना कूदना बंद, जाकर खेत में काम देख। मेरी मंजरी सूखी रोटी तेरे हाथों से खा के आया मजा बड़ा। ठंडा ठंडा पानी तेरे आंगन का पी के छाया नशा बड़ा। रूखी सूखी रोटी तेरे हाथों से खा के आया मजा बड़ा। ठंडा ठंडा पानी तेरे आंगन का पी के छाया नशा। बोले जो मुझसे तू वो मैं कर जाऊं, तेरे सीने से लग के मैं मर जाऊं। तौबा तू क्या बोला, धड़क धड़क मेरा दिल डोला। तौबा तू क्या बोला, धड़क धड़क मेरा दिल डोला। तौबा 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 तौबा, धड़क धड़क मेरा दिल डोला। तौबा 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 तौबा, धड़क धड़क मेरा दिल डोला। चलो जी कोई तितली पकड़ते हैं, चलो जी किसी पेड़ पे चढ़ते हैं। क्या होगा जो मैं पेड़ से गिर गई 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 गई। लै 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 लै, ये तो पुरानी लै लै लै, प्रेम कहानी लै लै लै। बात कोई कर आज नहीं, नहीं 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 नहीं। क्या बोला, रोटी तेरे हाथों से खा के आया मजा बड़ा। Oh my god, what an energy yaar. Come on, boltirdu barpuni namne energy rege. ಲಾಸ್ಟ್ ಟೈಮ್ ಬಂದಿದೆ ಮೀನನ್ನು. ಓ ಆ ಮೀನ್ ದಪ್ಪ ಅವರನ್ನು ಬಂದಿದ್ದಾರೆ. ಬಟ್ ಹೆಂಗೆ ಒಂಜಿ ಕನ್ಫ್ಯೂಷನ್ ಆದ ಬಂದಿರು ಕಾಂಡ ಲಕ್ಕಿಯರ್ ಮತ್ತೆ ಮಲ್ದಾರೆ ಎಂಕ್ಲ ಮಾತಂದೆ ಇಂಚ ಲಕ್ಕುನು నీకు లక్కనగానే డాన్స్ ಬಂತಂದೆ లక్కనుంది ಒಲ್ತಾ ಊರು ನಿಂಗೆ ಗೊತ್ತಾ ಎಂಕ್ಲ ಲಕ್ಕದೊಂಜಿ ಚಾರ್ಜ್ ಒಂಜಿ 2 ಗಂಟೆಲ್ಲ ತಿಂಡಿ ಮಾತು ಆಯ ಪಕ್ಕ ಇಂಚ ಆಪುನು. ಬಟ್ ವಿಷಯದ ಅದೇ ಲಕ್ಕಿಯರು ನಲ್ತರು ಗುವೆಲ್ಡ್ ನೀರುಣ್ಣ ಅಂತೀಯಾರು ನೀರುಣ್ಣು ನಾಂಡು ಮಿತುಪಾಯರು ಲಾಗಿಯರು ಗುವೆಲ್ಗು. ಬಟ್ ಫಸ್ಟ್ ಟೈಮ್ కొంచెం కెదుకులాగదు నీందు లకం మరపున తూతా బట్ మరకు మిగతాది గువేలకు లాగదు అల్తు నీందో మరపున దట్ ఇస్ రియలీ గ్రేట్. అవి కొంచెం జోరನ್ನ చెప్పాలి ప్లీజ్ ఎవ్రీ బారే. బట్ ಓವರಾಲ್ ಇರ್ ನಾ ಒಂಜಿ ಎನರ್ಜಿ ಇತ್ತನತೆ ದಟ್ ವಾಸ್ ಟೂ ಗುಡ್ ಎನ್ನ ಬಟ್ ಅಕ್ಕಲ್ನ ಬೇತೇನಪ್ಪಣ ಗೊತ್ತು ಜಂಗೆ. ಬಟ್ ಕುಡೊಂಜಿ ಹೆಂಗೆ ಭಾರಿ ಖುಷಿಯಿಂದ ಬಂದಿದ್ದಾಡ ಗ್ರ್ಯಾಂಡ್ ಫಿನಾಲೆಗೆ ಬರ್ತದೆ ಈ ರೀತಿ ಎಪಿಸೋಡು ಆತ ಎಡ್ಡೆ ಪರ್ಫಾರ್ಮೆನ್ಸ್ ಕೊರ್ದು ಯು ಶುಡ್ ಹ್ಯಾವ್ ಅ ವಂಡರ್ಫುಲ್ ಹಾರ್ಟ್ ಅಂಚಿನ ಒಂದು ಎಡ್ಡೆ ಬೇಲೆ ಅನ್ಪರೆ. ಬಟ್ ಐ ಕ್ಯಾನ್ ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮಲ್ಬೋದು. ಲೈಕ್ ಮೇಡ ದಾದನ್ ಗೊತ್ತಾಣಿರಿಗೆ
ಬಟ್ ಈ ಹೋಲ್ ಆ್ಯಕ್ಟ್ ಉಣ್ಣದೆ ಶೈನೀರ್ ಹೆಂಗೆ ಡೆಡಿಕೇಟ್ ಮಾಡ್ತಿರುತ್ತೆ ದಾಟ್ ಇಸ್ ರಿಯಲಿ ಕೂಲ್. ಥ್ಯಾಂಕ್ ಯು. ಹೆಂಗೆ ಡೆಡಿಕೇಟ್ ಮಾಡ್ತೀನಿ ಅದು ದಯಮಾಡಿ ಗಿರಿಗಿಟ್ ತಿರುಗೋದಿದ್ದಾನೆ. ಐ ಥಾಟ್ ಗಿರಿಗಿಟ್ ಬಂಡ ಸಿನಿಮಾದ ಪುದರ್ ಅದೇ ಹೆಂಗೋಲ್ಲ ಡೆಡಿಕೇಟ್. ಥ್ಯಾಂಕ್ ಯು ಸೋ ಮಚ್. ಸೊ ಐಡ್ದೆಲ್ಲ ಖುಷಿಯಿಂದ ಅದ ಗೊತ್ತು ನೀರ ಪರ್ಫಾರ್ಮೆನ್ಸ್ ಆನ ಮೂಲ ಫ್ರೀ ಪಬ್ಲಿಸಿಟಿಯಾ ಹೋಲ್ ತಿಕ್ಕೊಂಡು ಪಿಕ್ಚರ್ದ ಪಬ್ಲಿಸಿಟಿ ಅದೇ ಅವು ನೆಕ್ಸ್ಟ್ ಪಿಕ್ಚರ್ ಸರ್ಕಸ್ ಅವು ಆದಾದ ನೆಕ್ಸ್ಟ್ ಪಬ್ಲಿಸಿಟಿ ಬೋರ್ಡ್ ಐಕ ಒಂದ ಬೇಸ್ದಿ ಒಂದು ಮನ್ಪು ನಾನು ಅದ್ಯಾನ್ ತೂನಾಗ ಆರು ಇಂಜ ಮಾತು ಇನ್ನಿಯರ್ ಅರೆಗ್ ಮಲ್ಪನ ಇರೆಗ್ ಮಲ್ಪನ ಅವಾಗ ಹೆಂಗೆ ಡೆಡಿಕೇಟ್ ಮಲ್ತಿರ ನೀರು ತಿರ್ಗ ನೀರ್ನಾಡಿಗ ಅವೇನು ಅವು ಏರೇ ಡೆಡಿಕೇಶನ್ ಅಂದ ಆರು ಅದು ಹೆಂಗ್ಲ ಇಂಜ ನಾಡು ಓಲ್ ಗ್ಯಾಪ್ ತಿಕ್ಕೊಂಡು ಇನ್ನು ಮೂವಿ ಕನೆಕ್ಟ್ ಮಲ್ತಿದ್ದು ಒಂಚೂರು ನಮ್ಮ ಟೀಡು ಪ್ರಮೋಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಅದನ್ನಕ್ಕೆ ಏನೋಡಿದ್ದೆ ಆರು ಬಾಯಿ ಪಾಡು ಲಗಡ್ದಿತ್ತೀರು ದಟ್ ಇಸ್ ಓಕೆ. ಬಟ್ ಎನಿವೇಸ್ ಈರೆಗೆ ಎಂಚಾಂಡು ಓವರ್ ಆಲ್ ಈರೆಗೆ ಎಂಚಾಂಡು ದಯಪಂಡ ನಾನು ನೆಕ್ಸ್ಟ್ ಕೇಂದ್ರಜ್ ಈರೆಗೆ ಎಂಚಾಂಡು ದಿಸ್ ಇಸ್ ಫೈನಲ್. ಸೊ ಈರೆಗೆ ಓವರ್ ಆಲ್ ಇರ್ನ ಪರ್ಫಾರ್ಮೆನ್ಸ್ ಎಂಚಾಂಡು ಮಸ್ತ್ ಹ್ಯಾಪಿ ಆ್ಯಂಡ್ ಆ್ಯಕ್ಚುಲಿ ಬಟ್ ಆ ಎನರ್ಜಿ ವಾಯ್ಸ್ ಇಜ್ಜಿ ಫೋನ್ ದಂಪು. ಎನಿವೇಸ್ ಅಕ್ಕಳಕ್ಕೇನ್ಗ ಬೊಕ್ಕ ನಮ್ಮ ಕಷ್ಟ ಸುಖ ಪಾಚರ್ಗ ನೋ ಪ್ರಾಬ್ಲಮ್. ಸೊ ಸೂರಜ್ ಸರ್ ಎಂಚಾಂಡು. ಹಲೋ ನೀತಾ. ಹಾಯ್ ಮಾಸ್ಟರ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಕಮಿಂಗ್ ಟು ಫಿನಾಲೆ. ಈರ್ಪಲ್ಲ ಇರೆಗೆಂಚಾಂಡ್ ಪರ್ಫಾರ್ಮೆನ್ಸ್ ಮಂತಿ ಬೊಕ್ಕ ಹೌ ಡು ಯು ಫೀಲ್ ನಾವು? ಮಸ್ತ್ ಬಂಗಾಂಡ್ ಟಯರ್ಡ್ ಆತೆ ಅವು ಎಂತ ಗೊತ್ತಾ. ಓಕೆ ಬಂಗಾಂಡ್ ಖುಷಿ ಆಯ್ತು ಪರ್ಫಾರ್ಮೆನ್ಸ್ ಮಂತಿ ಅವು ಆ್ಯಪಲ್ ಒಪ್ಪುಂಡು ಆ್ಯಕ್ಚುಲಿ ಈ ಸ್ಟೇಜ್ ಬರ್ತದೆ ಈ ತೂರ ಮಲ್ಪನ ಮಸ್ತ್ ಹ್ಯಾಪಿ ಆ್ಯಕ್ಚುಲಿ ಅಂಡ್ ಇನ್ನಿತ್ತೆ ಈತು ಬ್ರೀತ್ ದೆಪ್ಪರ ಒಂದು ಜಂಚ. ಓಕೆ ಸೂಪರ್. ಬಟ್ ಎಂಕ್ ಖುಷಿ ಆಯ್ನಿ ಒಂಜಿ ವಿಲೇಜ್ ಗರ್ಲ್ಗೆ ಬೋಡಿತ್ನ ಇನೋಸೆಂಟ್ ನೀರು ಇಡೀ ಆ್ಯಕ್ಟ್ ಥ್ರೂ ಔಟ್ ಕ್ಯಾರಿ ಮಾಡ್ತಾರೆ. ವೆರಿ ಗುಡ್ ಜಾಬ್ ಆನ್ ದ್ಯಾಟ್. ಆ್ಯಂಡ್ ಹೈಲೈಟ್ ಆಫ್ ಯುವರ್ ಪರ್ಫಾರ್ಮೆನ್ಸ್ ಇಸ್ ಯುವರ್ ಎನರ್ಜಿ. ಈರ್ ಆಲ್ರೆಡಿ ಪನ್ನೊಂದುಲ ಬ್ರೀದಿಂಗ್ ಆ ಒಂದು ಜನ ಬಟ್ ವಿ ಕುಡ್ ಸಿ ದ್ಯಾಟ್ ಎನರ್ಜಿ ಇನ್ ದ ಹೋಲ್ ಡಾನ್ಸ್. ಓಕೆ ಆ್ಯಂಡ್ ಖುಷಿದಾದ ಪಂಡ ಒಂಜಿ ವಿಲೇಜ್ಡ್ ಡಾನ್ಸಸ್ ನಕುಲು ಇಂಚನೆ ನಾರ್ಮಲಿ ಕುಕ್ಕಿಂಗ್ ಮಂತ್ನಗಲ ಡ್ಯಾನ್ಸ್ ಮಂತೊಂದು ಪೇರು ವಾಕಿಂಗ್ ಮಂತ್ನಗಲ ಡ್ಯಾನ್ಸ್ ಅಥೊಂಜಿ ಕೈಟದಾಲ ಐಟಮ್ ತಿಕ್ಕಂಡಲ್ಲ ಡ್ಯಾನ್ಸ್ ಮಂತೊಂದು ಪೇರು ದಾಟ್ ಸ್ಟೈಲ್ ಆಫ್ ಅವು ಒಂಜಿ ಮೆಂಟಾಲಿಟಿ ಡ್ಯಾನ್ಸಸ್ನಕ್ಲೆಗೆ ಹೆಚ್ಚಾದು ಉಪ್ಪುಂಡು. ಸೊ ಅವು ಹೆಂಗೆ ತುಯರ್ ತಿಕ್ಕಂಡು ಇರ್ನ ಇಡೀ ಆ್ಯಕ್ಟೆಡ್ ಒಂಜಿ ಇನೋಸೆಂಟ್ ವಿಲೇಜ್ ಗರ್ಲ್ ವಾಟ್ ಎವರ್ ಪ್ರಾಪ್ಸ್ ಅಲ್ಲ ಕೈ ತಿಕ್ಕೊಂಡು ವಿಲೇಜ್ ರೈಟ್ ಡ್ಯಾನ್ಸ್ ಮಂತು ಪೋಪುನ ಅವು ಹೆಂಗೆ ಮಸ್ತ್ ಇಷ್ಟ. ಹೈಲೈಟ್ ಆಫ್ ಯುವರ್ ಪರ್ಫಾರ್ಮೆನ್ಸ್ ಇಸ್ ಸ್ಲೋ ಮೋಷನ್. ಅವೊಂಜಿ ಬಿಟ್ ಪಾಡ್ದಿತ್ತ ಸ್ಲೋ ಮೋಷನ್ ಭಾರಿ ಶೋಕ್ ಬತ್ತನ್ ವೆರಿ ನೈಸ್. ಹೆಂಗೆ ದಾದ ಅನ್ಪಂಡ ಕೊರಿಯೋಗ್ರಫಿಕಲಿ ಕೆಲವೊಂದು ಮೂಮೆಂಟ್ಸ್ಗೆ ಇರ್ ಮುಲ್ಪಡ್ದು ಪ್ರಾಪ್ಸ್ ತಡೆ ಪೋನಾಗ ಯು ಕುಡ್ ಹ್ಯಾವ್ ಯೂಸ್ ಲಿಟಲ್ ಸ್ಟೆಪ್ಸ್ ಮುಖಾಂತರ ಪೋತ್ನ ಬೆಟರ್ ಅಂದ್ ಮೇ ಬಿ ಆ ಟ್ರೀಸ್ ತಡೆ ಪೋನಾಗ ಜಸ್ಟ್ ಇಟ್ ವಾಸ್ ಜಸ್ಟ್ ವಾಕ್ ಮಂತ್ ಪೋಯರ್ ಅಂಚ ಬೊಕ್ಕ ಒಂಜಿ ಫಸ್ಟ್ ಟೈಮ್ ಸ್ಟೆಪ್ ದಲ್ಪ ಪೋನಾಗ ಇಟ್ ವಾಸ್ ಎ ಸಿಂಪಲ್ ಸ್ಟೆಪ್ ಅಂದಾಂಡು ಜಸ್ಟ್ ಪೋದು ಕೈ ಮೂಮೆಂಟ್ಸ್ ಮಾತ್ರ ಇತ್ತು ಅವು ಬುಡ್ನ ಬೊಕ್ಕ ಹೆಂಗೆ ದಾಲ ಅಂಚಿಂದ ಮೇಜರ್ ಮಿಸ್ಟೇಕ್ಸ್ ತೋಜಿ ಬಟ್ ವಿಲ್ ಸಿ ಅದರ್ ಕಂಟೆಸ್ಟೆಂಟ್ಸ್ ಎಂಚ ಮನ್ಪೇರಂದ್ ಆಲ್ ದ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಅವು ಜಡ್ಜಸ್ನಾಗ್ಲ ಅಂಚನೆ ಸೂಪರ್ ಅಂತ ಅನ್ಬೇರೆ ಬಟ್ ಆಂಡ 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 ಎರಡು ಮೂರು ಪಾಯಿಂಟ್ ಪನೋಡೆ ಹಾಕ್ಲಿಕ್ಕೆ ಮನಸ್ಸು ಮ್ಯಾಮ್ ಇರಗೆ ಎಂಚಾನ್. ಎಸ್ ನೀತಾ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಇವತ್ತು ನೀತಾ ಅವರು ಮಾಡಿದ ಪರ್ಫಾರ್ಮೆನ್ಸ್ ನನಗೆ ನಮ್ಮ ಟಿ ವಿಯ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಇದ್ದೇ ಥೀಮ್ ಅಂತ ಅನಿಸಿ ಹೋಯಿತು. ಅದು ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೇನೆ ಈಗ. ಯೂಶ್ವಲಿ ಈಗ ನೋಡಿ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಅಮ್ಮಂದ್ರಿಗೆ ನಮಗೆ ಬೇಡ ಅಂದರೂ ಒಂದಿಷ್ಟು ಮನೆ ಕೆಲಸಗಳು ಇದ್ದೇ ಇರ್ತದೆ. ಸೊ ಆದರೆ ನಮ್ಮ ಪ್ಯಾಷನ್ನು ಅಷ್ಟು ಸ್ಟ್ರಾಂಗ್ ಇದ್ದಾಗ ನಾವು ಏನು ಮಾಡೋದಿದ್ರು ಅಲ್ಲಿ ಈಗ ಒಂದು ಆ ಪ್ಯಾಷನ್ ಡ್ಯಾನ್ಸ್ ಅಂತಿದ್ರೆ ನಾವು ಏನು ಮಾಡೋದಿದ್ರು ಡ್ಯಾನ್ಸನ್ನು ಎಲ್ಲ ಕಡೆ ಹುಡುಕ್ತಾ ಇರ್ತೇವೆ. ಅದು ನನಗೆ ತುಂಬ ಕ್ಲಿಯರಾಗಿ ಕಂಡಿತು. ಆ್ಯಂಡ್ ಈಗ ನೋಡಿ ಹೆಣ್ಣು ಮಕ್ಕಳು ನಮಗೋಸ್ಕರ ನಾವು ಒಂಚೂರು ಸಮಯ ಇಟ್ಕೊಳ್ಳೇಬೇಕು. ಆದರೂ ಕೆಲವೊಮ್ಮೆ ಸಂಸಾರದ ಜಂಜಾಟ ಹೆಂಗಿರ್ತದೆ ಅಂದರೆ ನಾನು ಅದನ್ನು ಆ ಮೂಮೆಂಟನ್ನು ಅದಕ್ಕೆ ಸಿಂಬಾಲಿಕ್ ಅಂತ ಅಂದ್ಕೊಂಡೆ. ಏನು ಅಂದರೆ ಎಂಥ ಕಷ್ಟದ ಸನ್ನಿವೇಶದಲ್ಲಿ ಅಂದರೆ ಬಾವಿಗೆ ಹಾರೋ ಪ್ರಸಂಗ ಬಂದರೂ ಕೂಡ ನಾವು ಮುಳುಗೋದಿಲ್ಲ ಕಣ್ರಿ, ಮೇಲೆ ಎದ್ದು ಬಂದು ಕುಣಿತೇವೆ ಅನ್ನೋ ಒಂದು ಅದ್ಭುತ. ಇದಂದರೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಇದೆ ಥೀಮ್ ಅಂತ ಅನಿಸಿ ಹೋಯಿತು. ತುಂಬ ಖುಷಿಯಾಯಿತು. ನಾನು ಆದರೆ ಅಂತ ಏನು ಈಗ ಪಟ್ ಅಂತ ಹೊಳಿತಾ ಇಲ್ಲ. ಮೇ ಬಿ ಕೊನೆಗೆ ಮಾರ್ಕ್ ಹಾಕುವಾಗ ಇಂಚೂರು ಯೋಚನೆ ಮಾಡ್ತೇನೆ ಇನ್ನು. ಬಟ್ ಈಗ ಅಂತೂ ಇಡೀ ಆ್ಯಕ್ಟ್ ಕಂಪ್ಲೀಟ್ ಆ್ಯಕ್ಟ್ ಎಲ್ಲ ಪ್ರಾಪ್ ಯೂಸ್ ಮಾಡಿದ್ದಿರ್ಬೋದು. ಒಂದು ಇಡೀ ಸ್ಟೇಜಲ್ಲಿ ನಂಗೆ ನೀವು ಒಬ್ಬರೇ ಇದ್ದೀರಿ ಅನಿಸ್ತಾನೆ ಇಲ್ಲ, ಅಯ್ಯೋ ಎಷ್ಟೆಷ್ಟು ಜನ ಇದ್ದಾರಪ್ಪ ಅನಿಸ್ತಾ ಇತ್ತು. ತುಂಬ ಖುಷಿಯಾಯಿತು. ಆಲ್ ದಿ ಬೆಸ್ಟ್ ನೀತಾ, ಏನಾಗ್ತದೆ ನೋಡುವ. ಓಕೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿಯಾಗಿದ್ದು ನೀವು ಪ್ರತಿಯೊಂದನ್ನು ನಿಮ್ಮ ಕಣ್ಣಿಂದ ಯಾವ ರೀತಿ ನೋಡ್ತೀರಾ ಅಂತ. ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಏನು ನೋಡ್ತೀವಿ ದ್ಯಾಟ್ ಇಸ್ ಇಂಪಾರ್ಟೆಂಟ್. ನಾವೇನು ನೋಡಿದ್ವಿ, ಮರದಿಂದ ಬಾವಿಗೆ ಹಾರಿದ್ರು ಬಾವಿಯಿಂದ ಎದ್ರು ಅಂತ. ನೀವು ಅದರಲ್ಲಿ ಏನೇನೆಲ್ಲ ಅರ್ಥ ಕಟ್ಕೊಂಡ್ರಿ, ದ್ಯಾಟ್ ಇಸ್ ರಿಯಲಿ ಗ್ರೇಟ್. ಆ್ಯಂಡ್ ಇರ್ನ ಅರ್ಥ ಅಲ್ಲ ಅವೇ ಆದಿತ್ತು ನಾನು ಬನ್ನನೆ ಅದೇ ಇದು ಹೊತ್ತು ನೋಡ ನೋ ಪ್ರಾಬ್ಲಮ್. ನಿತೇಶ್ ಸರ್ ಬನ್ನಿ ಎಂಜಾಡಿರಿ. ನೀತಾ ಸುರೇಶ್ ಕಾಂತ್ ನಮಸ್ಕಾರ.
ನಮಸ್ಕಾರ ವೆಲ್ಕಮ್ ಟು ದ ಗ್ರ್ಯಾಂಡ್ ಫಿನಾಲೆ. ಥ್ಯಾಂಕ್ ಯು ಸೊ ಆಬ್ವಿಯಸ್ಲಿ ಇರ್ ಗ್ರ್ಯಾಂಡ್ ಫಿನಾಲೆ ಉಪ್ಪೋಡೆ ದಯಪಂಡ ಇರ್ನ ಸ್ಟಾರ್ಟ್ ಟು ಎಂಡ್ ಇಡೇ ಮಟ್ಟದ ಜರ್ನಿ ವಾಸ್ ಸೂಪರ್. ಇರೊಂಜೊಂಜಿ ಆಕ್ಟ್ ಯಾನ್ ನಿರ್ನ ವೀಟಿ ತುಯ ಇರ್ನೊಂಜೊಂಜಿ ಆಕ್ಟ್ ಉಂಡತೆ ಸೂಪರ್ ಆಕ್ಟ್ಸ್ ಇರೆಡೆಡ್ ಆಕ್ಟ್ ಕೊಡ್ತಾರೆ. ಯು ಡಿಸರ್ವ್ ಟು ಬಿ ಅ ಫೈನಲಿಸ್ಟ್. ಸೂಪರ್ ಇಟ್ ಇಸ್. ಆಸ್ ಎ ಪರ್ಫಾರ್ಮ್ ವೈಸ್ ಯಾನ್ ಪನೋಡೊಂದು ಪಂಡ ಎಂಕೊಂಜಿ ಗ್ರ್ಯಾಂಡ್ ಫಿನಾಲ್ ದ ಪರ್ಫಾರ್ಮೆನ್ಸ್ ಒಂದು ತುಯ ಇನ್ ಯಾನ್. ಇಟ್ ವಾಸ್ ನೈಸ್, ವೆರಿ ನೈಸ್. ಐ ಆಮ್ ರಿಯಲಿ ಎಂಜಾಯ್ಡ್ ಇಟ್. ಇಟ್ ವಾಸ್ ರಿಯಲಿ ಯಾನ್ ಸ್ಟೆಪ್ ಬೈ ಸ್ಟೆಪ್ ಅನ್ಪೆ ಇರ್ನ ಕಾಸ್ಟ್ಯೂಮ್ ಆ್ಯಂಡ್ ದ ಲುಕ್ ವಾಸ್ ಟಿಪಿಕಲ್ ವಿಲೇಜ್ ಎಂಚ ಬೋಡಿ ಕಾನ್ಸೆಪ್ಟ್ ಅವೇನು ಪ್ರಾಪರ್ ಕಂತ ಸ್ಟೇಜಿಗೆ. ಇಟ್ ವಾಸ್ ರಿಯಲಿ ಸೂಪರ್. ಪ್ರೀತೇಶ್ ಮಾಸ್ಟರ್ ನನ್ನನೆ ಐಡಿಯಾಸ್ ಪೂರ ಕೊರಿಯೋಗ್ರಾಫರ್ ಆಯ್ನಾಗ ಜಾಬ್ ಮನ್ಪೊಡೆವು. ಓಕೆ, ಕಾಸ್ಟ್ಯೂಮ್ ವಾಸ್ ಸೂಪರ್. ಯು ಲುಕಿಂಗ್ ರಿಯಲಿ ಗುಡ್. ಎಕ್ಸ್ಪ್ರೆಷನ್ ಇರ್ನ ಸೂಪರ್ ವಿತ್ ದ ಥ್ರೂ ಔಟ್ ಎಕ್ಸ್ಪ್ರೆಷನ್ ವಾಸ್ ನೈಸ್. ಟ್ರಾನ್ಸಿಷನ್ ಒಂಜಿ ಪ್ರಾಪರ್ದು ಕುಡೊಂಜಿ ಪ್ರಾಪರ್ಗೆ ಪೋಪುನಲ ಬೊಕ್ಕ ಇರ್ನ ಸಾಂಗ್ದ ಲಿರಿಕ್ಸ್ಲ it was really matching, you know, it was really lyrical also. It was superb. Ira the matka patter goildade poyare treeter tirtupuriyar kodal padlakade movement mantra, it was too cute. Thank you Mr. And the crescendo part, last part was really good. And energy okay, even I can understand ಎಂಕಲ ಗೊತ್ತಾಂಡು ಯಾನ್ಲ ಪರ್ಫಾರ್ಮ್ ಮಾಡ್ಪುನಾಗ ಲೈಟ್ ದ ಎಫೆಕ್ಟ್ ಉಂಡತೆ ಆಕುನೆಟ್ ಎನರ್ಜಿ ಡ್ರಾಪ್ ಆಪುಂಡು ಆ್ಯಕ್ಚುಲಿ. ಸೊ ಇರ್ನ ಒಂಚೂರು ಎನರ್ಜಿ ಡ್ರಾಪ್ ಅಂಚಿಂಚಿ ಆತುಂಡು ಬಿಕಾಸ್ ಆಫ್ ದ ಹೆವಿ ಯುನೋ ಐ ನೋ ಹೆಂಗೆ ಗೊತ್ತುಂಡು ಅವು ಆಪುಂಡು. ಆ್ಯಂಡ್ ಇವನ್ ಯು ಹ್ಯಾವ್ ಪ್ರಾಬ್ಲಮ್ ಪಂಡರ್ ಬಟ್ ಅವು ಸೈಡ್ ದಿಕ್ಕ. ಬಟ್ ಐ ರಿಯಲಿ ಎಂಜಾಯ್ಡ್ ಯುವರ್ ಪರ್ಫಾರ್ಮೆನ್ಸ್. ದಿಸ್ ಇಸ್ ಸೂಪರ್ ಆ್ಯಕ್ಟ್, ಎಂಟರ್ಟೈನಿಂಗ್ ಆ್ಯಕ್ಟ್. And grand finale, proper paisa vasool performance, superb. Thank you Keep so it up, much. Nita. ವಾವ್ ಏರ್ ಮಾತ ಟಿಕೆಟ್ ಕೊಡ್ದು ಬೈದಾರು ಪೈಸಾ ವಸೂಲ್ ಏರ್ ಫ್ರೀಟ್ ಬೈದಾರು ದಾಲೆತನ ಕೊರ್ಲೇವಾ ನೋ ಪ್ರಾಬ್ಲಮ್. ಇರ್ನ ಪಿಕ್ಚರ್ಗೆ ಫ್ರೀಟ್ ತಿಕ್ಕುವ ಟಿಕೆಟ್ ಪಿಕ್ಚರ್ ಸಂಬಂಧ ನಿಜ ಕಾಸು ಕೊಡ್ದು ಬರೋಡಾಗಲ್ಲ ಆತ ಇರ್ ಪ್ರಮೋಷನ್ ಒನ್ ಬರತ್ತಾ ದಾದನ ಪನೋ ಅಂತಾರೆ. ಆಕ್ಚುಲಿ ಈ ಕಾಸ್ಟ್ಯೂಮ್ ಬತ್ತ ಅಮೀನ್ ಟೈಲರ್ ಬಂದ 2 days ಆ್ಯಕ್ಚುಲಿ ರೆಡಿ ಮಲ್ತು ಕೊಡ್ತಾರೆ. ಎಂಕ್ಲೆ ಟೈಮೇ ಇಜ್ಜಾರೆ ಕುಂದು ಮಲ್ ಬರಾಂಡ ಫಾಸ್ಟ್ ಆದ ಆರೆ ಅರ್ನ ಪೂರ ಮೈಂಡ್ ಮಲ್ತದ್ದು ಪಾಪ ಆರು ಮಸ್ತ್ ಬಂಗ ಬೈದಾರೆ ಎಂಕ್ಲೆಗೋಸ್ಕರ ಅಕ್ಕೂಲ ಆತದ ಎಂಗಳ ಟೀಮ್ದ ಫುಲ್ ಮೆಂಬರ್ಸ್ ಫುಲ್ ಜೋಕುಲು ಇಲ್ಲಾರು ಮಸ್ತ್ ಮಲ್ಲಕ್ ಪೂರೇ ಇಲ್ಲ ಒಂಜಿ ಮಾತೆರೆಗ್ಲ ನೀತಾರ್ದು ಬೊಕ ನಮ್ಮ ಟಿವಿ ಹಿಡ್ದು ಎಂಗ್ಲ ಜಡ್ಜಸ್ ನೆರ್ದ್ಲ ಪೂರೆಗ್ಲ ಥ್ಯಾಂಕ್ಸ್. ಟೀಮ್ ವರ್ಕ್ ಮೇಕ್ಸ್ ಡ್ರೀಮ್ ವರ್ಕ್. ಅದೇ ದಿಸ್ ಇಸ್ ನಾಟ್ ಫೇರ್. ಅರೆ ಸ್ಟಿಚ್ ಮಲ್ತಿನ ಕಾಸ್ಟ್ಯೂಮ್ ದಾರನ್ ಪುಗರೊಲ್ಲಿ ಅರ್ನ ಬುದಾರ್ ಪೋನಲ್ಲಿ ಮುನ್ ಮಡ್ಕ ಕಂತಿನ ಅರ್ನ ವಿಷಯ ಪೋನಲ್ಲಿ ಗುಯಲ್ದಾರ್ನ ವಿಷಯ ಪೋನಲ್ಲಿ ಯಾನಂಜಿ ಪಿಕ್ಚರ್ ದ ಪನ್ನ ನಿಗ್ಲೆಗೆ ಬೇಜಾರ್ ಆಪ್ನದಿ. ವಾಟ್ ಈಸ್ ಇಸ್ ಹ್ಯಾಪನಿಂಗ್ ಇನ್ ದ ಕಂಟ್ರಿ ಮ್ಯಾನ್? ಕಮ್ ಆನ್, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ಸೊ ಈ ಪಂಡರ್ ಈ ಎನರ್ಜಿ ಬರ್ಪುಂಡು ಮೀನ್ ಇಡೋದು ಬಟ್ ಓ ಮೀನ್ ಇಡ ಆ್ಯಕ್ಚುಲಿ ಬೂತ ಇಡ ಅತ್ತು ಕೊಲ್ಲ ತರುಡ ವೈಟ್ ಬರ್ಪುಂಡು ಆ್ಯಕ್ಚುಲಿ ಬಂಗುಡ ಮಲ್ಲ ಅದೊಂಚೂರು ಎವರೇಜ್ ಉಂಡು ನಂಗೆ ದೆತೋನಲ್ಲಿ. ಬಟ್ ಇದು ಅಕೇರಿದ ಒಂಜಿ ಪ್ರಶ್ನೆ ಕೇರಳನ ಪ್ರಶ್ನೆ. ನೀತಾ ಸುರೇಶ್ ಕಾಂತ್ ನೀತಾ ಬೈದರು ಸುರೇಶ್ ಕಾಂತ್ ಬೈದರ ಬೈಜರ್ ಒಂಚೂರು ಚೆನ್ನೈ ಲಾಕ್ಡೌನ್ ಆದ ಒಂಚೂರು ಪ್ರಾಬ್ಲಮ್ ಆತ ನಂಚ ಬರೆಯರ ಅಜ್ಜಿ. ಓಕೆ, ಸೊ ವಿಡಿಯೋ ಕಾಲ್ ಮಾತ್ರ ತೂಂದು ಪೇರು ಮೋಸ್ಟ್ಲಿ ಅದೇ. ಓಕೆ, ಈರು ಫಸ್ಟ್ ವಿನ್ನರ್ ಆಪರ, ಸೆಕೆಂಡ್ ವಿನ್ನರ್ ಆಪರ, ಥರ್ಡ್ ವಿನ್ನರ್ ಆಪರ ಅವು ಜಡ್ಜಸ್ ನ ಮಿತ್ ಡಿಪೆಂಡ್ ಉಪ್ಪು ನಾಕ್ಲಿದ್ದ ಬರೆಯೊಂದು ಮಾತು ಒಳ್ಳಿರು. ಬಟ್ ಇಂದು ಅಂತೂ ಎರ್ನ ಮಿತ್ತಲ ಡಿಪೆಂಡ್ ಆಪ್ ಜಂಗ್ ಕೊರ್ಪು ನೀನು ಕೊನ್ಪುನ್ ಅವೇ. ಸೊ ಇರಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ದ ಕಡೆಡ್ದು 5 ಲೀಟರ್ ಎಣ್ಣೆ ಉಂಡು ಅವೇ. ಓ ಮೈ ಗಾಡ್. ಸೊ ಅಂಜನೆ ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಉಂಡು ಒಂಜಿ ಫುಲ್ ಪ್ಯಾಕ್ ಉಂಡು. ಅಂಜನೆ ನಿತ್ಯ ಆರೋಗ್ಯ ಆಹಾರ ಉತ್ಪನ್ನಗಳ ಮಳಿಗೆ. ಸೊ ಐತ ಕಡೆಡ್ದು ಬ್ಯೂಟಿಫುಲ್ ಆಗಿ ಅಂಜನ ಹೆಲ್ದಿ ಪ್ರಾಡಕ್ಟ್ಸ್ ಉಂಡು. ಸೊ ಅದೇ ರೀತಿ ರೆವೆಂಟ್ ಅವ್ರ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಇವ್ರು ಆಲ್ರೆಡಿ ಶೈನ್ ಆಗೊಂದಿಲ್ಲಾರು, ಇವ್ರು ಆಲ್ರೆಡಿ ಪೊರ್ಲಿಲ್ಲಾರು. ಬಟ್ నేను యూజ్ మల్తన నల్ల పొరలాపరు. విష్ యూ ఆల్ ది బెస్ట్. ఇడీ ಒಂಜಿ ಕಿಟ್ ಉಂಡು ಇರಗೋಸ್ಕರ ಅವೇ. ಸೊ ಅಂಜನೆ ಇಲ್ಲಡಿ ಈರ್ ಅಡಿಗೆ ಮಲ್ಪುಂಡ ಇರತ್ತೆ. ಓಕೆ, ಎನಿವೇಸ್ ಜನಪ್ರಿಯ ಕುಚಿಲಾಕಿ ಉಂಡು. ಆ್ಯಂಡ್ ಗೇಸ್ ಥ್ಯಾಂಕ್ ಯು ಸೋ ಮಚ್, ವಿಶ್ ಯು ಆಲ್ ದಿ ಬೆಸ್ಟ್. ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳು ಡೆಫಿನೆಟ್ಲಿ ಮನೆಯಲ್ಲಿ ಇರೋವಂಥದ್ದು ಒಂದು ಖುಷಿಯ ವಿಚಾರ. ಆದರೆ ಮಕ್ಕಳು ಆರೋಗ್ಯವಂತರಾಗಿರಬೇಕಾಗಿರುವಂಥದ್ದು ಅದು ಈಗಿನ ಪರಿಸ್ಥಿತಿಗೆ ತುಂಬಾ ಮುಖ್ಯವಾಗಿರುವಂಥದ್ದು. ಸೊ ಹಾಗಾಗಿ ಒಂದು ಒಳ್ಳೆಯ ಸಜೆಷನ್ ಏನು ಅಂತಂದರೆ ಚಿತ್ರಕೂಟ ಶಿಶು ಪೋಷಕ ಆಹಾರ ಏನಿದೆ ಅಥವಾ ಪೋಷಕಾಂಶ ಇರುವಂತಹ ಆಹಾರ ಏನಿದೆ ಅದನ್ನು ನೀವು ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಕೂಡ ಆರೋಗ್ಯವಂತ ದೇಹವನ್ನು ಹೊಂತಾರೆ. ಸೊ ಚಿತ್ರಕೂಟ ಶಿಶು ಪೋಷಕ ಮನೆಗೆ ತನ್ನಿ, ಮಕ್ಕಳಿಗೆ ನೀಡಿ.
ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪವರ್ಡ್ ಬೈ ಸಿಟಾಡಲ್ ಡೆವಲಪರ್ಸ್ ಮತ್ತು ಅರುಣಾ ಮಸಾಲಾ. ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಶೈನಿಂಗ್ ಪಾರ್ಟ್ನರ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸಹ ಪ್ರಾಯೋಜಕರು ಚಿತ್ರಕೂಟಾಸ್ ಶಿಶು ಪೋಷಕ್. 25 ವರ್ಷಗಳ ಅನುಬಂಧ ಫ್ಲೋರೋಮಾ ಫ್ಲೋರ್ ಕ್ಲೀನರ್. ರೆವಿಂಟೋ ಲೈಫ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್, ಯೋರ್ ಆಯುರ್ವೇದಿಕ್ ವೆಲ್ ಬೀಯಿಂಗ್ ಪಾರ್ಟ್ನರ್. ಆರೋಗ್ಯದ ಸಮಸ್ಯೆಗೆ ಪರಿಹಾರ ಅಮೃತ್ ನೋನಿ. ನಿಧಿ ಫುಡ್ ಪ್ರಾಡಕ್ಟ್ಸ್. ಕಾಮತ್ ಟೀ ಸಿನ್ಸ್ 1986. ಅಡುಗೆ ಮನೆಯ ನೂತನ ಆಯಾಮ ಅಕ್ಷಯ ಕಿಚನ್ ಇಕ್ವಿಪ್ಮೆಂಟ್ಸ್. ಜನಪ್ರಿಯ ರೈಸ್. ಬಿಎ ಪ್ಲೈವುಡ್. ಭಾರ್ಗವ್ ಎಂಟರ್ಪ್ರೈಸಸ್ ರೇಮಂಡ್ ಶೋರೂಮ್. ಸ್ಮರಣಿಕಾ ಕಲ್ಸಂಕ ಉಡುಪಿ. ಅಕ್ಷಯ ಆಕ್ವಾಟೆಕ್.